ಶ್ರೀಧರ್ ಬ್ರೋ ಬಂದರು. ಗುಡ್ ಮಾರ್ನಿಂಗ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶ್ರೀಧರ್ ಬ್ರೋ, ವೆಲ್ಕಮ್. ಕಾಫಿ ಆಯ್ತಾ ಶ್ರೀಧರ್ ಬ್ರೋ? ಸುಜಾತಮ್ಮ ಬಂದರು. ಹಾಯ್ ಸುಜಾತಮ್ಮ, ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ ನಿಮ್ದು ಸುಜಾತಮ್ಮ? ಲೈವ್ ಮಾಡ್ತಾ ಇದ್ದೀರಾ ಸುಜಾತಮ್ಮ? ಈಗ ಲೈವ್ ಮಾಡ್ತಾ ಇದ್ದೀರಾ? ನಿಮ್ಮದು ವಿಡಿಯೋ ಕೂಡ ನನಗೆ ಬರ್ತಾ ಇಲ್ಲ ಯಾವುದು ಕೂಡ. ನೀವು ಒಂದು ಕಮೆಂಟ್ ಹಾಕಿ ಆಯಿತಾ ಸುಜಾತಮ್ಮ, ನನ್ನ ರೀಸೆಂಟ್ ವಿಡಿಯೋಗೆ. ಶ್ರೀಧರ್ ಬ್ರೋ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಬಂದರು. ಹೇಮಂತ್ ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದೀರಾ ದುರ್ಗಾ ಸಿಸ್? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಶ್ರೀಧರ್ ಬ್ರೋ ಕಾಫಿ ಆಯ್ತಾ? ಸುಜಾತಮ್ಮ ಕಾಫಿ ಆಯ್ತಾ ನಿಮ್ಮದು? ತಿಂಡಿ ತಿಂತಾ ಇದ್ದೆ ಸಂಗೀತ. ಓಕೆ ಓಕೆ, ತಿಂಡಿ ಎಂತ ತಿಂಡಿ ಸುಜಾತಮ್ಮ? ಶ್ರೀಧರ್ ಬ್ರೋ ನಾನು ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತುಳು ಗೈಡ್ ನಮ್ಮ ನವೀನ್ ಬ್ರೋ ಬಂದರು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ನವೀನ್ ಬ್ರೋ. ಈಗ ಶ್ರೀಧರ್ ಬ್ರೋ ಕಾಫಿ ಆಯಿತು ದುರ್ಗಾ ಸಿಸ್, ಈಗ ತಿಂಡಿ ಈಗ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಆನ್ ದಿ. ಓಕೆ ಓಕೆ ನವೀನ್ ಬ್ರೋ, ಓಕೆ. ದಾದ ತಿಂಡ್ರಿ ನವೀನ್ ಬ್ರೋ ಸಜ್ಜಿಗೆ ರೊಟ್ಟಿ ಮಲ್ತಾರ ದುರ್ಗಾ ಸಿಸ್? ದಾದ ತಿಂಡಿ ಎಂಕ ನೀರು ದೋಸೆ ನಮಗೆ ಫೇಮಸ್, ನಮ್ಮ ತುಳುನಾಡಿನ ಫೇಮಸ್ ತಿಂಡಿ ನೀರು ದೋಸೆ ನಮಗೆ. ನನಗೆ ಪೂರಿ ಆಲೂ ಪಲ್ಯ ಸೂಪರ್ ಸೂಪರ್. ಪೂರಿಗೆ ಆಲೂ ಪಲ್ಯ ಸೂಪರ್ ಆಗ್ತದೆ ಅಲ್ಲ. ನನಗೆ ಪೂರಿ ಆಲೂ ಪಲ್ಯ. ನಾನು ಕೂಡ ತುಂಬ ದಿನ ಆಯಿತು ಪೂರಿ ಮಾಡಬೇಕು. ಆಯಿಲ್ ತುಂಬ ಇದಾಗ್ತದೆ ಅದಕ್ಕೆ. ಚೆನ್ನಾಗಿರುತ್ತೆ ದುರ್ಗಾ ಸಿಸ್. ಹೌದೌದು. ಇನಿ ಹೋಟೆಲಿಯಾ? ಇನಿ ಹೋಟೆಲಾ? ಒಂದಿನ ಹೋಟೆಲ್ ಅದೇ, ಒಂದಿನ ಇಲ್ಲ ಅಳತೆ. ಬನ್ನಿ ಬ್ರೇಕ್ಫಾಸ್ಟಿಗೆ ದುರ್ಗಾ ಸಿಸ್. ಓಕೆ ಓಕೆ, ಬರುವ ಶ್ರೀಧರ್ ಬ್ರೋ. ಅಂದಿಯೇ ಪನ್ನೊಂದು ನಂದು ಒಂದೇ ದಿನ ಇಲ್ಲ ಅಳತೆ. ಬೇಗ ಲಕ್ಕಿ ನಾನು ಇಲ್ಲಾಡು, ಲೇಟ್ ಲಕ್ಕಿ ನಾನಿ ಇಂದಾಕ ಹೋಟೆಲ್ ಹೋಗಿ ಅದೇ ದೇವರು ಓಡಿ ಚುಚ್ಚಿದ್ರು. ಇಲ್ಲ, ಮನೆಯಲ್ಲಿ ಅಮ್ಮ ಮಾಡಿರೋದು. ಹೌದೌದು, ನಾನು ನವೀನ್ ಬ್ರೋಗ್ ಹೇಳಿದೆ, ಅವರು ಹೋಟೆಲ್ ಇದ್ದಂತೆ ಇವತ್ತು. ಇಲ್ಲದಿದ್ದರೆ ಅವರೇ ಮನೆಯಲ್ಲಿ ಮಾಡ್ತಾರೆ. ಓಕೆ ಓಕೆ, ಪರವಾಗಿಲ್ಲ. ನಾನು ನಿಮ್ಮ ವಿಡಿಯೋ ನೋಡ್ತೇನೆ ಆಯಿತಾ. ಹಾಯ್, ಗುಡ್ ಮಾರ್ನಿಂಗ್ ಸಂಗೀತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ ಲೈಕ್ ಅಂತೇಳಿ. ಥ್ಯಾಂಕ್ ಯು ಮಂಜು ಸಿಸ್. ಚಾ ಪರಿಹಾರ ತಿಂದಾರ ದಾದ ತಿಂಡಿ? ಓಕೆ ಓಕೆ ಅಂತೇಳಿ. ಚಾ ಪರಿಹಾರ ಅಂತ ಕೇಳಿ ಆಂಡಿಯೇ ಚಾಣೆನ್ನ ದಾದ ತಿಂಡಿ ಎಂಕ ನೀರು ದೋಸೆ ಎಂಕ ಚಪಾತಿ ನೀರೇ ಚಪಾತಿಯ ಕೋಡೆ ಎಂಕ ಚಪಾತಿ. ಇನಿ ನಮ್ಮ ಎಕ್ಸ್ಚೇಂಜ್ ಮಾಡ್ತೊನ್ನತೆ ಮಲ್ಲೇಜ್ ಕೋಡೆ ಇರಿಗ ಇನಿ ಎಂಕ ಚಪಾತಿ ಅತ್ತು. ಇನಿ ಕೋಡೆ ಎಂಕ ಚಪಾತಿ, ನೀರಿಗೆ ಚಪಾತಿ. ಯಾರಾದರೂ ಕನೆಕ್ಟ್ ಆಗಿ ಅಂತೇಳಿ ಹೊಸಬರು ಯಾರಾದರೂ. ಮಂಜು ಸಿಸ್ ಮೂರು ಸುಜಾತ ಶೆಟ್ಟಿ ಇಲ್ಲಿರತ್ತೆ. ಅರೆ ಕನೆಕ್ಟ್ ಆಗ್ತಿದ್ದೀರಾ ಅಲ್ಲೇ? ಅರೆ ಗೊಂಜಾವೆ ಶ್ರೀಧರ್ ಅವರು ಸಪೋರ್ಟಲ್ಲಿದ್ದಾರೆ. ಶ್ರೀಧರ್ ಬ್ರೋ, ನೀವು ಸುಜಾತಮ್ಮನಿಗೆ ಕನೆಕ್ಟ್ ಆಗಿದ್ದೀರಾ? ಮಂಜು ಸಿಸ್ ತೆಲ್ತೊಂದುಲ್ಲೆ ದಾದಾಂಡಿಯೇ ಮಂಜು ಸಿಸ್ ಕನ್ನಡಕ್ಕ ಮಲ್ಲೊಂಡಿಯೇ ನಮ್ಮ ಸಂಪತ್ ಬೈಜೇರು ಮೋನ ಆಯ್ತದ? ಇಲ್ಲ ಆಗ್ಲಿಲ್ಲ, ಇನ್ನು ತುಂಬ ಉಂಟು ಮೋನ ಆಗ್ಲಿಕ್ಕೆ. ಅರ್ಧ ಆಗಿದೆ, ಇನ್ನು ಅರ್ಧಕ್ಕಿಂತ ಸ್ವಲ್ಪ ಆಗ್ತಾ ಹೋಗ್ತದೆ ಮತ್ತೆ. ನಾನು ಇಂಡಿಯಾ ಹಾರಿ ಬಂದೆ. ಓ, ಇಂಡಿಯಾದಲ್ಲಿ ಬಂದ್ರಾ? ಇಂಡಿಯಾಕ್ಕೆ ಬನ್ನಿ ಇಂಡಿಯಾದಲ್ಲಿ ಇದ್ದೀರಾ ಈಗ? ಓಕೆ ಓಕೆ. ಇನ್ನು ಲೈವ್ ಮಾಡ್ತೀರಾ? ನಮ್ಮ ಸೂಪರ್ ಮ್ಯಾನ್ ಬತ್ತೀರು, ಭುವನ್ ಬತ್ತೀರ. ಅಕ್ಕ ಯಾನ್ ಲೈಕ್ ಕೊರಿ, ಯಾನ್ ಬೇಲೆಗೆ ಬಿದಾಡ್ನೆ ಆಗ್ಬೇಕು. ಓಕೆ ಓಕೆ ಸೂಪರ್ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್ ಬತ್ತು ಲೈಕ್ ಕೊರ್ನೆಕ್. ಥ್ಯಾಂಕ್ ಯು. ಯಾನ್ ಗರ್ವ ಮನ್ಪುವೆ ಪಂಡೆರಾರು ಇನಿ ಬರಡು ತೂಕದಾದದ್ದು ಎಸ್ ಅಂತ ಹೇಳ್ತಾ ಇದ್ದಾರೆ. ಮಾಡ್ತೀರಾ? ಎಷ್ಟು ಗಂಟೆಗೆ ಮಾಡ್ತೀರಾ ಸುಜಾತಮ್ಮ? ಹೇಳಿ, ನೀವು ಟೈಮಿಂಗ್ಸ್ ಹೇಳಿ. ಒಂದು ದಿನ ಬಂದರೆ ಮತ್ತೆ ಗೊತ್ತಾಗ್ತದೆ, ಮತ್ತೆ ದಿನಾಲು ಆ ಟೈಮ್ಗೆ ಬರಲಿಕ್ಕೆ ನೆನಪಾಗ್ತದೆ.
ಒಂದೆರಡು ದಿನ, ಮತ್ತೆ ಆ ಟೈಮನ್ನು ಹುಡುಕಿಕೊಂಡು ಬರ್ಬೋದು. ಮಧ್ಯಾಹ್ನ 3 ಗಂಟೆಗೆ. ಮಧ್ಯಾಹ್ನ 3 ಗಂಟೆಗಾ? ಓಕೆ ಓಕೆ. ಬೈಚೀರು ಸಂಪತ್ ಇಚ್ಚಿಯೇ ಸಂಪತ್ ಬೈಜೀರು ಜೈದೇರಾ ಅಂದು ಒಲ ಕೈ ಬೇನುಂಡ ಮಾರೆ. ಹರೀಶ್ ಬತ್ತೇರು. ಹರೀಶ್ ಫೋಟೋ ಪಾಡ್ದಾರೆ. ಹರೀಶ್ ಡಿ ಪಿ ಪಾಡ್ದಿರು. ಒಡೆ ಬಲಿಪುಣಿ ಹರೀಶ್. ಹರೀಶ್ ಬರಿ ಪುಂತುಲೆಗೆ. ಹರೀಶ್ ದಾಯ ಬಲ್ತೊಂದುಲ್ಲಾರು. ಹರೀಶ್ ಈರೈತೆವು ಕಿವಿ ಓಲೆ ಚಂದ ಇದು. ಇದು ಇದು ರೋಲ್ಡ್ ಗೊಂಡಲ್ಲ, ಇದು ಬಂಗಾರಿದ್ದು. ತ್ರಿಶೂಲ ಇದು ನಾನು ಯಾವಾಗಲೂ ಇಡ್ತೇನೆ ಮನೆಯಲ್ಲಿದ್ದರೆ ಇಡೋದು. ತ್ರಿಶೂಲ ಬೊಕ್ಕ ತಂಡಿ ಅದೇ ಸಂಧಿ ಇದು ಒಂಚೂರು ಅಂತ ಒಂದು ಬೈದು ಹೋಗುತ್ತೇನೆ. ದೊಂಬತ್ತುಂಡು ನಾನೈದು ದೊಂಬು ಬತ್ತಿಯಾಗ ಬಕ್ಕ ಸಿಕ್ಕೆ ಇಂಗ್ಲೀಷ್ ಸೀಟ್ ಅತ್ತೆ ಸೀಟ್ ರಪ್ಪ ಸಿಕ್ಕೆ ಮತ್ತೆ ದೊಂಬು ಬತ್ತಿಗಳು ಅಂತ ಚುಟಿ ದೊಂಬ ಐಪೆಟ್ಟಿಗೆ ಬಕ್ಕ ಜೋರು ಬೆಚ್ಚ ಇಡೀ ಬೆಚ್ಚಲಕ್ಕೊಂಡು ಇಡೀ ಇಲ್ಲು ಬೆಚ್ಚಲಕ್ಕೊಂಡು ಯಾನೆ ಬನ್ನದಲ್ಲೇರು ಹೀರೆ. ಓಕೆ ಓಕೆ ಹರೀಶ್ ಬ್ರೋ ಯಾನೆ ಬನ್ನದಲ್ಲೇರು. ಜ್ಯೋತಿ ಸಿಸ್ ಬರ್ತೀರಿ. ಹಾಯ್ ಜ್ಯೋತಿ ಸಿಸ್ ವೆಲ್ಕಮ್. ಗುಡ್ ಮಾರ್ನಿಂಗ್ ಬನ್ನದಲ್ಲೇರು. ಗುಡ್ ಮಾರ್ನಿಂಗ್ ಜ್ಯೋತಿ ಸಿಸ್. ಚಾ ಪರಿಯರ ತಿಂಡರ ಹರೀಶ್ ಬ್ರೋ. ಚಾ ಪರಿಯರ ತಿಂಡರ ದಾದ ತಿಂದರು. ಸುಜಾತಮ್ಮ ಅವರ ಈಗ ಹೆಸರು ಬರುವುದಿಲ್ಲಲ್ಲ, ಹಾಗೆ ಕಷ್ಟ ಆಗ್ತದೆಯಾ. ಸುಜಾತಮ್ಮ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಯ್ ಜ್ಯೋತಿ ಸಿಸ್. ಮಂಜು ಸಿಸ್ ಕರೀತಾರೆ. ಜ್ಯೋತಿ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ದಾದ ತಿಂಡಿ ಮಂಜು ಸಿಸ್ಗೆ ಏನೊಂದುಲ್ಲೇರು ಎಂಕ ನೀರು ದೋಸೆ. ಮಂಜು ಸಿಸ್ ಗುಡ್ ಮಾರ್ನಿಂಗ್ ಬಂದರೆ ಸೂಪರ್ ಸಪೋರ್ಟ್ ಉಳ್ಳೇರು ಹರೀಶ್ ಬ್ರೋ. ಥ್ಯಾಂಕ್ ಯು ಹರೀಶ್ ಬ್ರೋ. ಮಂಜು ಸಿಸ್ ದಾದ ತಿಂಡಿ ಸಿಸ್. ಜ್ಯೋತಿ ಸಿಸ್ಗೆ ಚಾ ಪರಿಯೆ ಬಜಿಲ್. ಓ ಇನಿ ಬೇಗ ತಿಂಡ್ರೆ ಇದರ ತಿಂಡ್ರೆ ಲೇಟ್ ಅತೀರು ಹರೀಶ್ ಬ್ರೋ. ಸಿಸ್ ಇರೇಗ ತಿಂಡಿದಾದೆ ಎಂಕ ನೀರು ದೋಸೆ ಎಂಕ ಚಪಾತಿ ಇರೇಗದಾದೆ. ಮಂಜು ಸಿಸ್ ಚಪಾತಿ ಎಂಕ ನೀರು ದೋಸೆ. ಹರೀಶ್ಗೆ ಬಜಿಲ್ ಬಕ ಸುಜಾತಮ್ಮ ಪಂಜೇರು. ಜ್ಯೋತಿ ಸಿಸ್ ನಿಮ್ಮ ವಿಡಿಯೋ ನೋಡಿ ಬಂದೆ ಅಂತ ಹೇಳ್ತಾ ಇದ್ದಾರೆ ಸುಜಾತಮ್ಮ. ಮಂಜು ಸಿಸ್ ಎಂಕ ಪುಂಡಿ ಇಂಚು ಬೈದು ನೀನು ಪುಂಡಿನಿ ಜ್ಯೋತಿ ಸಿಸ್ ನಾಳೆ ಬೈದನು ಮುರಂದ ಏನ ಮಂಜು ಸಿಸ್ ಅಂತ. ಸುಜಾತ ಸಿಸ್ ಡನ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಸೂಪರ್ ಸಪೋರ್ಟಲ್ಲಿದ್ದಾರೆ ಹರೀಶ್ ಅವರು. ಸುಜಾತ ಸಿಸ್ ಓ ಎಂಕ ಕೋಡೆ ಪುಂಡಿ ಅವೇ ಇಂಚಿರ್ದು ಅಂಚಿ ಒಂಜಿ ರೌಂಡ್ ಸುತ್ತು ನಾಂದವೆ ಅದೇ ಪುಂಡಿ ಪಕ್ಕದ ಆದಲ್ಪುಡು ಒಂಜತ್ತೊಂಜಿ ತಿಂಡ್ರೆ ಮಲ್ಪೊಡೆ ತೇ ಕಾಂಡೆ ತಿಂಡ್ರೆ ಮಲ್ಪೊಡೆ ಹಾಕೊಂಡು ದಾದಾಳ ಸಂಗೀತ ಇವಾಗ ನಿಮ್ಮ ವಿಡಿಯೋ ನೋಡಿ. ಓಕೆ ಸುಜಾತಮ್ಮ. ಓಕೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ತಿಕ್ಕುಂಡೆ ಜ್ಯೋತಿ ಸಿಸ್ ಕಪ್ಪುಡಿನ ಪುಂಡಿ ದಾದಿ ತಪ್ಪದಿನ ಪುಂಡಿಯಾ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಓಂ ಶ್ರೀರಾಮ್ ಅಂತ ಹೇಳ್ತಾ ಇದ್ದೇನೆ. ರಾಮ ಕೋದಂಡ ರಾಮ ಪಂಚಭೂತ ಪಂಚಲಿಯನೆ ಮಂತ್ರ ತಿರಿಯನಮ್ಮ ಪೂಜನೀಯಮ ಗೊತ್ತು ಜಮ್ಮ ಹಿರೈನ ಸ್ಮರಣೆ ಮುಂಜಿ ಗೊತ್ತು ವಿಶ್ವರೂಪಿ. ದುರ್ಗಾ ಸಿಸ್ ನಿಮ್ಮದು ಮೋನೋ ಆದಮೇಲೆ ಹೀಗೆ ಲೈವ್ ಮಾಡ್ತಾ ಇರಿ. ಓಕೆ ಶ್ರೀಧರ್ ಬ್ರೋ ಮಾಡುವ. ಮೋನೋ ಆಗಲಿಕ್ಕೆ ಲೇಟ್ ಉಂಟು, ವಾಕ್ ಹೋಗಬೇಕು. ಬಾಯ್ ಸಂಗೀತ. ಬಾಯ್ ಸುಜಾತಮ್ಮ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತೇನೆ ನಿಮ್ಮ ಲೈವ್ಗೆ, ವಿಡಿಯೋ ನೋಡ್ತೇನೆ. ಸುಜಾತ ಸಿಸ್ ಇಲ್ಲಾಗ ಪೋದು ಬತ್ತೆ. ಸುಜಾತಮ್ಮ ನೋಡಿ ಜ್ಯೋತಿ ಸಿಸ್ ನಿಮ್ಮ ಚಾನಲ್ಗೆ ಹೋಗಿ ಬಂದ್ರಂತೆ ಆಯ್ತಾ. ಕಡಪುಡಿನಿ ಕಡಪುಡಿನ ಇರಾರೆಗ ಅಂಚಾರೆಗಿನಿ ತಿಕ್ಕದಾರಿನೇ ಅವೇನು ತಿಂತೀನಿ ಅದೇ. ಓಕೆ ಮಂಜು ಸಿಸ್ ಪನೋಡಿ ಎಂಕ ಆಯ್ತು ಅವು ಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾಣುತ್ತೆ ಎಂಕ ಅರ್ಥ ಆಯ್ತು ಈಗ. ಓಕೆ ಸಂಗಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ಮಂಜು ಸಿಸ್. ಇನ್ನು ನಮ್ಮ ಸಂಪು ಬೈಚಿರತ್ತ
ಮೋನು ಕೈತಲುಡೆ ನಾಳೆ ರಡ್ಡು ಆತನಿಗೆ ನಾಳೆ ಅರ್ಧ ಆತನು ಬಕೊಂತೆ ಚೂರು ಹೆಚ್ಚು ಆತನು ಕೈತಲ್ ನಾಲೆಜ್ಜಿ ಒಂಜಿ ರಡ್ಡು ಮೂಜಿ ತಿಂಗಳು ಆಫ್ ಮೋನ ಮುಟ ಬರುವೆ ಬಕ್ಕ ಒಂಜಿ ವಿಡಿಯೋ ಒಂದು ಅತ್ತ ಲೈವ್ ಮಿನಿ ಒಂತೆ ವೈರಲ್ ಆಂಡ ಒಂತೆ ಬೇಗ ವಂಚೆ ಈ ಜಿಂಡ ನಮ್ಮ ಇಂಚೆರೆ ಬಂಗ ಬತ್ತು ದಾದ ಗೊತ್ತನೆ ವ್ಯೂಸ್ ಉಳ್ಳತೆ ನಮ್ಮ 100 ಅಂತ ತೋಚ್ಪಂಡಲ್ಲ ಅಪ್ಲೋಡ್ ಆದಾನಗೊಳ್ಳತೆ ಸ್ವಲ್ಪ ತೈ ನಂಚಾಪಿನಿ ಪೂರ ವ್ಯೂಸ್ ಲೆಸ್ಸ ಒಂದು ಪೂಪುಂಡು ಇಂಚಿನೇಕ ಗೊತ್ತುಜಿ ಎಂಕ್ ಟ್ಯಾಂಕರ್ ನೀರು ಕಡಪುಡು ಅಂಚ ನಮ್ಮ ಎಕ್ಸ್ಚೇಂಜ್ ಮಲ್ಪ ಅಂಚ ಟ್ಯಾಂಕರ್ಡ್ ನಿಕಲ್ನ ಎಕ್ಸ್ಚೇಂಜ್ ಆಪಿನಿ ಓಕೆ ಇರೆಗ್ ರೈಲ್ಡ್ಲ ಕಡಪುರೊಲಿಯೇ ಮಂಜು ಸಿಸ್ ಇರೆಗ್ ಟ್ರೈನ್ಡ್ಲ ಕಡಪುರೊಲಿ ಐಟ್ಲ ಕಡಪುರೊಲಿ ಫ್ರೀ ಆತೇರಿ ಎಡ್ಡೆ ಉಂಡು ಸಂಗಿ ಮನದಲ್ಲಿ ಅಂದೆ ತುಯ್ಯಾರ ನಾನು ಕಾಲೇಜ್ ಪಾಡ್ದೆ ಗೋ ಪೂಜೆದ ವಿಡಿಯೋ ಪಾಡ್ದೆ ಟ್ಯಾಂಕರ್ ಕಡಪುಳ್ಳಿ ಮಂಜುಸಿ ಅಂದದು ಬರ್ಪುಡು ಜೋಚಿಸಿ ಕಾಪುಲಿ ಶ್ರೀಧರ್ ಬ್ರೋ ಸಪೋರ್ಟ್ ಲೇರು ನನ್ನ ಮೆಸೇಜ್ ಸ್ಕಿಪ್ ನಿಮ್ಮ ಮೆಸೇಜ್ ಸ್ಕಿಪ್ ಆಯ್ತಾ ಮೋನು ಆದ್ಮೇಲೆ ಯಾರು ಸಹ ಮಾತಾಡಿಸೋಲ್ಲ ಓ ಹಾಗೆ ಇಲ್ಲ ಮಾತಾಡಿಸುವ ನಾವು ಮಾತಾಡ್ಲಿಕ್ಕೆ ಬರ್ತೇವೆ ಆಯ್ತಾ ಮೋನು ಆದ ನಂತರ ಕೂಡ ಡಾಲರ್ ಕಂಪ್ಲೀಟ್ ಆಗ್ಬೇಕಲ್ಲ ಲೈವ್ ಮಾಡಲೇಬೇಕಾಗ್ತದೆ ಶ್ರೀಧರ್ ಬ್ರೋ ಲೈವ್ ಮಾಡಲೇಬೇಕಾಗ್ತದೆ ಆದರೆ ಒಂದು ದಿನ ಬಿಟ್ಟು ಹಾಗೆ ಲೈವ್ ಮಾಡಬೇಕಾಗ್ತದೆ ದಿನಾಲು ಬರದಿದ್ರು ಒಂದಿನ ಬಿಟ್ಟು ಒಂದಿನ ಬರಬೇಕಾಗ್ತದೆ ಮೋನೋದು ಈಗ ತುಂಬ ಕಷ್ಟ ಉಂಟು ಶ್ರೀಧರ್ ಬ್ರೋ ಮೋನೋ ಆಗಲಿಕ್ಕೆ ತುಂಬ ಕಷ್ಟ ಉಂಟು ಅಪ್ಲೈ ಮಾಡಿ ಅದು ಇದಾಗಬೇಕು ಇಲ್ಲದಿದ್ದರೆ ಯೂಸ್ ಕಂಟೆಂಟ್ ಬರ್ತದೆ ಅದುವೇ ಹೆದರಿಕೆ ಆಗುದೆಲ್ಲ ತುಂಬ ಕಷ್ಟ ಉಂಟು ಮೋನ ಆದ ನಂತರ ಆಯ್ತಂತ ಹೇಳ್ಬೋದು ನಾವು ಅದಕ್ಕಿಂತ ಮುಂಚೆ ನಾವು ಏನೇ ಒಂದು ಆಸೆ ಇಟ್ಕೊಳ್ಬಾರ್ದು ಸೂಪರ್ ಸಪೋರ್ಟ್ ಇದೆ ಶ್ರೀಧರ್ ಬ್ರೋ ನನ್ನ ಮೆಸೇಜ್ ಸ್ಕಿಪ್ ಆಯಿತು ಜ್ಯೋತಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಸಿಸ್ಗೆ ಹಾಯ್ ಪಣದುಳಿ ಹೇಮಂತ್ ಚಾಪರಿಯರೇ ದಾದ ತಿಂಡಿ ಕಂಡನಿ ಕೊನ ಪೂಜೆ ಅಂಚ ಟ್ರೈನ್ ಕಡಪುರ ಜಾ ಅಂಚ ಹೇಮಂತ್ ನಮಸ್ತೆ ಮನದುಳಿ ಚಾಂಡಕ್ಕೇನೋದುಳ್ಳೇರು ಎನ್ನ ಚಾಂಡ್ ಜ್ಯೋತಿ ಸಿಸ್ನ ಆಡಕ್ಕೆ ನೋಡಾಪುಣ್ ಓಕೆ ದುರ್ಗಾ ಸಿಸ್ ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತೇವೆ ನಮ್ಮ ಶ್ರೀ ದುರ್ಗಾ ಚಾನಲ್ ಆ್ಯಂಡ್ ಗ್ರೀನ್ ಟೀ ಇನಿ ಗ್ರೀನ್ ಟೀ ಬರ್ನ ಇನಿ ಗ್ರೀನ್ ತೋಜುವರ ಅಂದಿಯೇ ಜ್ಯೋತಿ ಸಿಸ್ಸೀರ್ ಇನಿ ಗ್ರೀನ್ ತೋಜೋಡಿ ಗ್ರೀನ್ ಟೀ ಬರ್ನತ ಜ್ಯೋತಿ ಬಂದು ಆರ್ಟ್ ಕೊರೋದಲ್ಲೇರು ಹೇಮಂತ್ ಸಂಗೀತಕ್ಕ ಗುಡ್ ಮಾರ್ನಿಂಗ್ ಪ್ರಸಾದ್ ಬ್ರೋ ಲಕ್ಕದಾರ ಜೈದಾರ ಕಾಂಡ ಆ್ಯಂಡ್ ಇರೇಗು ಗೊತ್ತಾಂಡೆ ಸಂಗೀಸಿಸಿ ಮೋನದ ವಿಷಯ ಮಾತ ಅಂದಿ ಬಕ್ಕ ಎಂಚಿನೆ ಮೋನ ಅಂಚಿ ನಮ್ಮ ಆಸೆದೇರಿಜ್ಜಿ ಆಯ್ ಬಕ್ಕ ಆಂಡ್ ಬನುಂಡು ನಮ್ಮ ಮೋನು ಐದು ದಾಲ ಒಂದು ಮಲ್ಪ ಏನ ರಿಯೂಸ್ ಕಂಟೆಂಟ್ ಅವು ಒಂದು ಪೂರ ಒಂದು ಪಾಡುವೆರು ಎಂಚಿನ ಪುಣ ಗೊತ್ತುಜ್ಜಿ ಮಾರೆ ನಮ್ಮ ಬಂಗ ಬತ್ತಿನ ತಕ್ಕ ತಿಕ್ಕೊಡು ಪ್ರತಿಫಲ ಅಣ್ಣ ತಿಕ್ಕಿಜಿರ ಮಸ್ತ್ ಬೇಜಾರ ಪುಣಿಗೆ ನೀವು ಬೇಗ ಮೋನ ಮಾಡ್ಕೊಳ್ಳಿ ಹೌದೌದು ಬೇಗ ಮಾಡ್ಕೊಳ್ಬೇಕು ಎಂತ ಮಾಡೋದು ನನಗೆ ಎಂತ ಉಳಿತಾ ಇಲ್ಲ ಶ್ರೀಧರ್ ಬ್ರೋ ನೋಡುವ ಹೀಗೆ ಹೋಗ್ತಾ ಇರೋದು ಯಾವಾಗ ಮೋನ ಆಗ್ತದೆ ಅಂತ ಯಾನೆಲ್ಲ ಅಕ್ಕದಜ್ಜಿ ಇರೇಗ ಫುಲ್ ಆತಜಿನಲ್ಲ ಎಂಗ್ಲೆಲ್ಲ ಅಕ್ಕದ ಎಂಗಳ ಜೊತೆ ಶಾಲೆ ಪೋಯರು ಹೇಮಂತ್ ಚಾಪರಿಯರ ಶ್ರೀಧರ್ ಬ್ರೋ ಮಾಡ್ಕೊಳ್ಳಿ ಹೌದೌದು ಮಾಡ್ಕೊಳ್ಬೇಕು ಎಲ್ಲ ಯೋಚನೆ ಇದೆ ಇನ್ನು ಏನಾಗ್ತದೋ ಗೊತ್ತಿಲ್ಲ ಇಜ್ಜಿ ಪಣದಲ್ಲಿ ನಾವು ಜ್ಯೋತಿಸಿ ಸಪೋರ್ಟಲ್ಲಿದ್ದಾರೆ ಮೋನ ಆದ ನಂತರ ಕೂಡ $100 ಕಂಪ್ಲೀಟ್ ಆಗಬೇಕಲ್ಲ ಅದು ಯಾವಾಗ ಆಗ್ತದಾ ದೇವರಿಗೆ ಗೊತ್ತು ನನ್ನವರು ಬತ್ತನ ಸಂಪು ಬರ್ಬೇರಾ ನನ್ನವರು ಬತ್ತನ ಸಂಪು ಬರ್ಪೇರಿಜ್ಜೆ ಗೊತ್ತುಜ್ಜಿ ಕೈಬೇನೆ ಒಲ್ಲ ಜೋರುಂಡ ಇಜಿನ ಬರ್ಪೇರು ಸಂಪು ಕಿರಣ್ ಅವ್ರು ಬಂದು ಮೂವಿ ಹೀರೋಯಿನ್ ಅವರೇ ಹಾಯ್ ಹಲೋ ನಮಸ್ತೆ ಹೇಗಿದೆ ನೀವು ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ಪೆಂಡ್ ಡೇಸ್ ಆಲ್ ಡೇಸ್ ಹ್ಯಾಪಿ ಇನ್ ಯುವರ್ ಲೈಫ್ ಹೌದೌದು ಎಲ್ಲ ಹ್ಯಾಪಿಯೇ ನನ್ನ ಲೈಫಲ್ಲಿ ನೀವು ಹೇಳಿದ ಮೇಲೆ ಕಿರಣ್ ನೀವು ಹೇಳಿದ ಮೇಲೆ ಎಲ್ಲ ಹ್ಯಾಪಿ ಆಗ್ತದೆ ಯಾರು ಅಕ್ಕದ ಜೀರ್ ಜಪ್ಪುಲೆ ಬಾಬಾ ಚೋಚ ಜೋ ಹೇಮಂತ್ ಜಪ್ಪುಲೆ ಹೇಮಂತ್ ಏನು ಒಂಜಿ ಟೈಮ್ ಇದು ಜ್ಯೋತಿಸಿ ಒಂಜಿ ಟೈಮ್ 90 ಬರ್ಪೇರಿಗೆ ಆಯ್ತಾ ಅಯ್ಯೋ ಅದೇ ಬಾಯಿ ಬರೋದಿಲ್ಲ ಹೇಮಂತ್ ಒಡೆ ಹೋಗಿಲ್ಲ ಒಂತಲೇ ಫುಲ್ಲೆ ಆಡು ಸಂಗೀತ ಕಾಂಡ ಎಡ್ಡೆ ಫುಲ್ಲೆ ಆಡತ್ತ ನಾನು ಎಡ್ಡೆ ಆಗ್ಬಿಟ್ಟು
దాదా జ్యోతి అక్క వరదలు లేరు అత్తి దాదన పరిహారಕ್ಕೆ ಉಂಡಲ್ಲ ದೈಕ್ ಪನ್ಪಿನಾರು ಒಂಜಿ ಟೈಮ್ ಬರ್ಪೆರ್ಗೆ దాదా అండిತ್ತೆ దాలాత చేయమంత జ్యోతి అక్క దాదా అండు ಜ್ಯೋತಿ ಸಿಸ್ 90ಯಾ ಪಡಂದುಲ್ಲೇರು లేరు ಒಂಜಿ ಟೈಮ್ 90 ಪಾಡು ತೋಜೋಡಾರು 90 ಎಂಕ 90ಕೆ ಉಂಟು ಮಂಗಲಕ ಮಲ್ಪುಂಡು ಅಂದಂದು ಯಾರು ಮಂಗಲಕನೇ ಮಲ್ಪುಂಡು ಮಂಗನಿಂದ ಮಾನವ ಗೊತ್ತುಂಡೆ ಏಮಂತ ಫಸ್ಟ್ ನಮ್ಮ ಪೂರ್ವಜರು ಪೂರ ಮಂಗನ ಕುಲ್ಕೆ ಐದು ಪಕ್ಕ ನಮ್ಮ ಮಾನವ ಆಯ್ನಿ ಅಚ್ಚೆ ನಮ್ಮಂತೆ ಮಂಗಲಕನೇ ಮಲ್ಪ ಮಾತಿರ್ಲ ಏಮಂತ ಗಮ್ಮತ್ತು ಪನ್ಪುಂಡು ಮರ ಅಂದಂದು ಮಂಜು ಸಿಸ್ ತೇಲ್ತದಲ್ಲೇರು ಮಂಜು ಸಿಸ್ ಓ ಜ್ಯೋತಿ ಸಿಸ್ ಪೂರ ವರ ತೆಲಿಪಲೆ ಆವಡು ಬಂದು ಅಂದಂದು ಅಯ್ಯೋ ಜ್ಯೋತಿ ಸಿಸ್ ರಾಗಡ್ ಮೆಸೇಜ್ ಓದರೆ ಪಂತ್ ಅಯ್ಯೋ ಚೂರು ಹೌದಾದ ಹೋದ್ರೆ ಮೆಸೇಜ್ ಹೊರ ಫಾಸ್ಟ್ ಓದರು ಹೊರ ರಾಗಡ್ ಓದರು ಅಂಚ ಅಪ್ಪ ನಿಕ್ಲಿಲ್ಲ ಒಂದೇ ಮೆಸೇಜ್ ಬಗ್ಗೆ ದಾದನ ಮೆಸೇಜ್ ಉಂಡಾಯ್ತು ದಾದನ ವಿಷಯ ಉಂಡೊಂದಿಗ್ಲಿಲ್ಲ ಗೊತ್ತಾಪಣ ಅಂಚ ಲೈವ್ ಮಲ್ಪೇರ ಜ್ಯೋತಿ ಮಲ್ಪೇರು 12 ಗಂಟೆ ಮಲ್ಪೇರ ಅಂದತೆ ಮಧ್ಯಾಹ್ನ ಕೋಡೆ 12 ಗಂಟೆಗೆ ಬೈದಿನಿ ನಾನು ಲೈವ್ 12 ಗಂಟೆ ಮಲ್ಪೇರು ಆದ ಫೇಸ್ ಲೈವ್ ಹೇಮಂತ್ ಬಕ್ಕ 1 ಗಂಟೆ ನಮ್ಮ ಮಂಜು ಸಿಸ್ ಮಲ್ಪೇರು ಬಕ್ಕ ಮೊನ್ನೆ 3 ಗಂಟೆ ನಮ್ಮ ಸುಜಾತ ಸಿಸ್ ಮಲ್ಪೇರು ದೇವರೇನ ಮೋನಿದ ನೆಂಚ ಇನ್ನೆಟ್ಟು ಒಂಜಿ ನಮನೆ ತೋಜು ಮೋನೆನ್ನ ಜ್ಯೋತಿ ಸಿಸ್ ಮಂಜು ಸಿಸ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು ಹೇಮಂತ್ ಮಧ್ಯಾಹ್ನ ಪದ್ರಾಡು ಉಂಡು ಬಲೆ ಮಧ್ಯಾಹ್ನ ಪದ್ರಾಡೆಗವೆ ಅಂದು ಕರೆಕ್ಟ್ ಪಂಡರು ಸಂಗಿ ಸಿಸ್ ಅಂದು ಅದೇ ಯಾನ್ ಕರೆಕ್ಟೇ ಫಲ ഞാൻ ಬರ್ಪೆ ಬಕ್ಕ ಬಲೆ ಈರ್ ಬರೋಡು ನಮಸ್ತೆ ದುಬಾಯಿ ಪನದುಲ್ಲೇರು ಜ್ಯೋತಿ ಸಿಸ್ ಮಂಜು ಸಿಸ್ ಗುಡ್ ಮಾರ್ನಿಂಗ್ ಪನದುಲ್ಲೇರು ನವೀನ್ ಬ್ರೋ ಹೇಮಂತ್ ಬಲೆ ಮಾರ ಲಯಬದ್ಧವಾದ ಲೈವ್ ಮನ್ಪುನು ನಮ್ಮ ಮಾತೆ ಸಂಗೀತ ಸಿಸ್ ಅಂದು ಬಕ್ಕ ನಮ್ಮ ಮಾತೆಕ್ಲ ನಮ್ಮ 100% ಪಾಡುವ ಅಂಡ್ ಆಯ್ತು 8% ನಮಗೆ ಪ್ರತಿಫಲ ತಿಕ್ಕೊಳ್ಳೋ ಗೊತ್ತಾಪು ಜತೆ ಮಂಜು ಸಿಸ್ ಹೇಮಂತ್ ಬಲೆ ಮಾರ ಜ್ಯೋತಿ ಅಕ್ಕ ಊರು ಅಲ್ಪ ಆರು ಬೆಂಗಳೂರು ಪೋಪರ ಬೆಂಗಳೂರಿಗೆ ಹೇಮಂತ್ ಬೆಂಗಳೂರು ಪೋಪರ ಈ ಫಸ್ಟ್ ಆರ್ನ ಲೈವ್ ಪೋಲೆ ಬಕ್ಕ ಬೆಂಗಳೂರು ಪೋಯ್ ಟುಡೇ ಶೂಟಿಂಗ್ ಉಂಟ ಮೂವಿ ಹೀರೋಯಿನ್ ಅವರೇ ಮೇಕಪ್ ಮಾಡಿ ಸಜ್ಜಾಗಿದ್ದೀರಿ ಹೌದೌದು ಇವತ್ತು ಶೂಟಿಂಗ್ ಉಂಟು ಮಾರ್ರೆ ಇದುವೇ ಶೂಟಿಂಗ್ ಲೈವ್ ಎಲ್ಲಿ ಕರ್ಮ ಮೇಕಪ್ ಎಲ್ಲ ಏನಿಲ್ಲ ಇದು ಹಾಗೆ ಈಗ ಸ್ವಲ್ಪ ಹೊತ್ತಲ್ಲಿ ಬೆಗರಿ ಎಲ್ಲ ಹೋಗ್ತದೆ ಮೇಕಪ್ ಅಯ್ಯೋ ದೇವರ ದಾದಾ ವರ್ಕ್ ಮನ್ಪುನು ಆರ ಹೌಸ್ ವೈಫು ವರ್ಕ್ ಮಲ್ಪುಜಿರಾರು ನವೀನ್ ಬ್ರೋ ಗುಡ್ ಮಾರ್ನಿಂಗ್ ಬ್ರೋ ಚಾ ಪರಿಹಾರ ದಾದ ಸ್ಪೆಷಲ್ ಪನೊಂದುಲ್ಲೆ ಅರಗಿನಿ ಹೋಟೆಲ್ದ ಸ್ಪೆಷಲ್ ಇನ್ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿನೆನ ಪನಿ ಬರೆದೆನು ಓನೆ ಬೊಕ್ಕ ದಾದ ಮನ್ಪುನ್ ಬೇಲೆ ಇಲ್ಲದ ಬೇಲೆ ಹೌಸ್ ವೈಫ್ ಎಂಕಲ್ಲಕ್ಕನೆ ಇನಿ ಪ್ಲೇನ್ ರೋಸ್ಟ್ ಜಸ್ಟ್ ಆರ್ಡರ್ ಮಾಡ್ತೆ ಮೇರು ಪ್ಲೇನ್ ರೋಸು ಸೆಟ್ ದೋಸೆ ಪೂರ ಎಂಗ್ಲೆ ಪನ್ಪಿನ ಮಾರ ಎಂಗ್ಲೆ ಆಸೆ ಅವಡು ಕಾಡೆ ದಿ ನವೀನ್ ಬ್ರೋ ಸೆಟ್ ದೋಸೆ ಮಸಾಲೆ ದೋಸೆ ಪ್ಲೇನ್ ದೋಸೆ ಬಕ್ಕ ಉತ್ತಪ್ಪ ಗಿತ್ತಪ್ಪ ಪೂರ ಪನ್ಪಿನ ಕಾಂಡೆಲಕ್ಕೆ ಎಂಗ್ಲೆಗೆ ಆಸೆ ಅವಡು ಇರೆಗದಾದೆ ಎಂಕ್ ನೀರು ದೋಸೆ ಸೂಪರ್ ಸಪೋರ್ಟ್ ನವೀನ್ ಮೇರ್ ಕಿರಣ್ ಬ್ರೋ ಎಂಚೊಲ್ಲರಿಯೇ ಚಾಪರಿಯಲ್ಲ ದಾದ ತಿಂಡಿ ಹೇಮಂತ್ ಹಾಪನದಲ್ಲಿ ಮದಿಮೆ ಆತಂಡ ಜ್ಯೋತಿ ಮದಿಮೆ ಆದ ಜೋಕುಳುಂಡು ಹೇಮಂತ್ ಜ್ಯೋತಿ ಸಿಸ್ಸಿಗೆ ಮದಿಮೆ ಆದ ಜೋಕುಳುಂಡು ಪೂರ ಅಕ್ಕನಕುಲು ಇರ್ನ ನಮ್ಮ ಸಂಗೀತ ಸಿಸ್ ನಗುಮುಖ ಸುಂದರಿ ಅವ್ರು ಸದಾ ಅಸನ್ಮುಖಿ ಅಲ್ವಾ ಸಂಗೀತ ಸಿಸ್ ಹೌದೌದು ಅದೌದು ಎಂಗೆ ತೆಲ್ತೇನೆ ಅಲ್ಲದೆ ಮನ್ಪೇರು ಮಲ್ಪ ಎಂಗೆ ತೆಲ್ತಂಡ ಒಂಥರ ಗೊತ್ತಿಗೆ ತೆಲ್ತೊಂದೇ ಪುಣ್ಯ ಅಂಚ ಹೇಮಂತ್ ಗಮ್ಮತ್ ಪಾತೇರು ನನ್ನಂದು ಗಮ್ಮತ್ ಪಾತೇರು ಹೇಮಂತ್ ಜೋಕುಳುಂಡು ಬಕ್ಕ ಜೋಕುಳುಂಡು ದಾಯಿರೆಗು ಶಾಲೆ ಪೋಪಲ್ ಮಗಲ್ ಕಾಲೇಜೇ ಜ್ಯೋತಿಸ್ ಕಾಲೇಜ್ ಎತ್ತ ಅಂದದೆ ಹೇಮಂತ್ ಗಮ್ಮತ್ ಪಾತೇರು ಅವೇ ಜೋಕುಳುಂಡ ಉಂಡು ನವೀನ್ ಬ್ರೋ ತೆಲ್ತೋದುಲ್ಲೇರು ದಾದಿ
ಈರು ಕೋಡೆ ಪೆಪ್ಪರ್ ಚಿಕನ್ ಪಂಡಿ ಲೆಕ್ಕಾತೆ ನವೀನ್ ಬ್ರೋ ಅಂದಂದು ಯಾನು ಪನ್ನಿ ಮಾರ್ರೆ ಅರೆಗ ಆಸೆ ನಿದಾದ ಮಲ್ಪುನು ಇತ್ತೆ ಆರು ಪಣ್ಣು ಎಂಗ್ಲೆಗೆ ಆಸೆ ಅವನು ಯಾನು ಅಂತೆ ಓಕೆ ಈರಿ ಎಂಚ ಉಲ್ಲಾರ ಮೈ ಲವ್ಲಿ ಸಿಸ್ಟರ್ ಸಂಗೀತ ಸಿಸ್ ಓ ದೇವರೇ ಯಾನ್ಲ ಅಂತೆ ಓಕೆ ಯಾನ್ಲ ಮುರಣಿಪುರ ಮಲ್ದುಪುರ ಕಂತೀನಿ ಮಾರ್ರೆ ಒಂಜಿ ಒಂಜಿ ದಾದಾಣ್ಣ ಉಪ್ಪುಂಡು ನಮ್ಮಕ್ಕಳ ಪೂರ ಸರಿಪ್ಪು ಜೋವುಲ ಹೇಮಂತ್ ಎನ್ನ ಮಗ ಲೆಕ್ಕ ಮಗಳಿಗೆ ಮದಿಮೆ ಆದ ಅಜ್ಜಿ ಆತ ಓ ಅಂದಿ ಆರ ಅಜ್ಜಿ ಆತೇರಿಗೆ ಜ್ಯೋತಿಸಿ ಸೀರ್ ಬಕ್ಕ ಒಂಜಿ 12 ಗಂಟೆ ಲೈವ್ ಬಲೆ ಇತ್ತರೆಗೆ ಒಂಜಿ ಸಬ್ ಮಲ್ಪ್ಲೆ ಭಯಂಕರ ಜ್ಯೋತಿ ಅಕ್ಕ ಬಕ ವಿಲಾಸಿನಿ ಸಿಸ್ ಬಂದ್ರು ಹಾಯ್ ವಿಲಾಸಿನಿ ಸಿಸ್ ವೆಲ್ಕಮ್ ವಿಲಾಸಿನಿ ಸಿಸ್ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಜ್ಯೋತಿ ಸಿಸ್ ಅಂತ ನಗ್ತಾ ಇದ್ದಾರೆ ಲೈಕ್ ಅಂತ ಹೇಳ್ತಾ ಇದ್ದಾರೆ ಮದಿಮೆ ಆತಂಡ ಬಕ ಮದಿಮೆ ಆದ ಮಗಳೇ ಮದಿಮೆ ಆದ ಆರ ಅಜ್ಜಿ ಆತೇರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ವಿಲಾಸಿನಿ ಸಿಸ್ ಹೇಮಂತ್ ಏನು ಅಜ್ಜಿ ಯಾನ ಅಜ್ಜಿ ಮಾರ್ರೆ ಓ ದೇವಾ ಓಕೆ ಓಕೆ ವಿಲಾಸಿನಿ ಸಿಸ್ ಓಕೆ ಓಕೆ ಪರಬತ್ ಮಾರ್ರೆ ಅಜ್ಜಿ ಪರಬು ಬೇತೆ ಅಜ್ಜಿ ಬೇತೆ ಆ ಪರಬು ಬಣ್ಣ ಮಸ್ತ್ ಪ್ರಾಯದಕ್ಕಲು ಒಂದು ಅಜ್ಜಿ ಬಣ್ಣ ಹೆಂಗ್ ಪರಬು ಬಣ್ಣ ಮಸ್ತ್ ಕುಜಲ್ಪುರ ಮಸ್ತ್ ಬೊಲ್ದು ಪುರ ದಕುಲ್ ಪರಬು ಪಂಪಿನಿ ಒಂದು ಅಜ್ಜಿ ಬಣ್ಣ ಒಂದು ಹೆಂಗುಲ್ಲೇರ ಅಜ್ಜಿ ಈಗ ತಾಂಡೆ ತೂನಾಗ ಅಜ್ಜಿ ಬಂದೆ ಪೂಜಾರಿ ನಂಚ ಪುದರ್ ಮಾತ್ರ ಅಜ್ಜಿ ಏರು ಪನದುಲ್ಲೇರ ಐಕ್ ಯಾನ್ ಪನ್ನಿ ಸದಾ ಹಸನ್ಮುಖಿ ನಮ್ಮ ಸಂಗಿ ಸಿಸ್ ಹೌದು 20 ನಿಮಿಷ ಓಕೆ ಓಕೆ ವಿಲಾಸಿನಿ ಸಿಸ್ ಓಕೆ ಓಕೆ ಅಂಚನೆ ಯಾನು ಬರ್ಪುಜಿದಾಯ ಬರ್ಪುಜಾರು ಬರೋಡೀರು ಹಾಯ್ ಸಿಸ್ ಲೈಕ್ ಪನದಲ್ಲಿ ವಾಸ್ತವ್ ಬ್ರೋ ಬಂದ್ರು ಹಾಯ್ ವಾಸ್ತವ್ ಬ್ರೋ ವೆಲ್ಕಮ್ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಹೌದೌದು ಐಟಿಗೆ ಬಂದ್ಮೇಲೆ ಅಜ್ಜಿ ಆಗೋದು ಹೌದೌದು ಮೊಬೈಲ್ ನೋಡಿ ನೋಡಿ ಕಣ್ಣಿದ್ದು ಕೂಡ ದೃಷ್ಟಿ ಸ್ವಲ್ಪ ಕಡಿಮೆ ಆಗ್ತದೆ ಕೂದಲೆಲ್ಲ ಬಿಳಿ ಆಗ್ತದೆ ಎಲ್ಲರ ಅಜ್ಜಿ ಆಗ್ತಾರೆ ಬೇಗ ದಾದಾ ಅಂಡೀರೆಗೆ ಸಂಗೀತ ದಾಲೆಜ್ಜಿ ಬ್ಯಾಕ್ ಪೇನ್ ಒಂಚೂರುಂಡು ಅಂಚ ಬಕ್ಕ ದಾಲೆಜ್ಜಿ ಅವತರ ಮಾಮೂಲಿ ಇಂಕ್ ಐಕ್ ಒಂತೆಂತೆ 1 ಗಂಟೆ ಕುಳ್ಳು ಒಂದಂತೆ ಕುಳ್ಳು ನಾತೆ ಪರಬುಲೆಗೆ ದಾದಿಕ್ ಕಾಲ್ ಮೆಸೇಜ್ ಪಾತೇರು దాయే పరబు దక్కలు మొబైల్ తెతోని జరా పాతేరెజ్జా ఐటు మొబైల్ బరేతేరా ఎంకులు పరబు నాకు మొబైల్ పాతేర బల్లి మొబైల్ తెతుంటే బల్లి ಮೆಸೇಜ್ ಮಲ್ಪೆರ ಬಲ್ಲಿ ಲೈವ್ ಮಲ್ಪೆರ ಬಲ್ಲಿ ಬರೇತೇರ ದಾಲ ಒಯ್ಟ್ಲ ಬರೀತಿಜೇರು ಹೇಮಂತ್ ಇರು ದಾದ ಮಾರ್ರೆ ಮದಿಮೆ ಅಂಡ ಬರ್ಪುನ ಇಜ್ಜ ಹಾಯ್ ದುರ್ಗಕ್ಕ ಬರದಿಲ್ಲೇರು ನಮ್ಮ ಭವ್ಯ ಸಿಸ್ ಹಾಯ್ ಭವ್ಯ ಸಿಸ್ ವೆಲ್ಕಮ್ ಭವ್ಯ ಸಿಸ್ನ ಲೈವ್ ಕೊಂಚ ಬರ್ರೇನೆ ಆಪುಜ್ಜಿ ದಾದಂದೆ ಗೊತ್ತಿಲ್ಲ ನನ್ನವರು ಬಂದ್ರು ಹಾಯ್ ನನ್ನವರು ನಾನು ಬಂದೆ ಅಂತ ಹೇಳ್ತಾ ಇದ್ದಾರೆ ಲೈಕ್ ಡನ್ ಪನ್ನದಿಲ್ಲ ನೋಡಲಿದ್ದಾರೆ ಜ್ಯೋತಿಸಿ ಹೇಮಂತ ನಗ್ತಾ ಇದ್ದಾರೆ ಪರಬು ದಾದ ಪಾತೇರ್ನು ದಾಯಿ ಪಾತೇರೆ ಬಲ್ಯ ಪರಬು ನಕಲು ಏತು ವಿಷಯ ಉಂಟು ಪಾತೇರ್ರೆ ಪರಬು ನಕಲಿಗ್ಲ ಹಾಯ್ ಭವೇಶ್ ಗುಡ್ ಮಾರ್ನಿಂಗ್ ಅಜ್ಜಿ ನಕಲಿಗೆ ಬೇಲೆ ಅಜ್ಜ ಇಜ್ಜ ಮಾರೆ ಮಂದಿ ಬಕ ಅಜ್ಜಿ ನಕಲು ಅಟಿಲ್ಪುರ ಮಲ್ತು ಪಾಡುಜೇರ ಬೇಲೆ ಮಲ್ಪೇರು ಅಜ್ಜಿ ನಕಲು ಡ್ಯಾನ್ಸ್ ಮಲ್ಪೇರು ಇತ್ತೆ ಒಂಜಿ ಓಲಾಡಲ್ಲ ಒಂದು ಬಲಿಪುರ ರೇಸ್ ಇತ್ತನ ಅಜ್ಜಿ ನಕಲು ಫಸ್ಟ್ ಬರ್ಪೇರು ಗೊತ್ತುಂಡೇರೆಗೆ ಹೇಮಂತ್ ಈರ ಅಜ್ಜಿ ನಕಲು ಬಂಡ ಆತಿ ಎಲ್ಲಿಯೇ ಮಲ್ಪೇರು ಬಲ್ಲಿ ಅಕು ಸ್ಟ್ರಾಂಗ್ ಉಪ್ಪೇರು ಎಸ್ ಬಿಸಿ ಇದ್ದೇನೆ ಡ್ಯೂಟಿ ಓಕೆ ಓಕೆ ವಾಸಬ್ರು ಥ್ಯಾಂಕ್ ಯು ಸೋ ಮಚ್ ಬಂದು ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಶಾಂತ ಸಿಸ್ ಐ ಮಿಸ್ ಯು ಪ್ಲೀಸ್ ಲೈವ್ ಬಲ್ಲಿ ಅಂದಿ ಶಾಂತ ಸಿಸ್ ಬೈಜೇರು ಶಾಂತ ಸಿಸ್ಸು ಮಸ್ತ್ ದಿನ ಉಂಡು ವಾಸ್ತು ಅಜ್ಜ ಆದ್ರ ವಾಸ್ತವ ಅವ್ರ ಹತ್ರ ಕೇಳಬೇಕೀಗ ವಾಸ್ತವ ಅವ್ರ ಅಜ್ಜ ಆದ್ರ ವಾಸ್ತವ ಅವ್ರೀಗ ಬೈತಾರೆ ನಾನು ಯಾಕೆ ಅಜ್ಜ ಆಗಬೇಕು ಅಂತ ಅವ್ರಿಗೆ ಮದುವೆ ಕೂಡ ಆಗಲಿಲ್ಲ ಏಮಂತ ಅರೆಗೆ ಒಂಜಿ ಪಾಡ್ಲಿ ಅರೆ ಪಾಡ ತಿಕ್ಕುಡಾರ ಕೈಗೆ ಏಮಂತ ಆರ ಕೈಗೆ ತಿಕ್ಕುಜಿರಿ ಏಮಂತ ಪರಬುಳ್ಳ ದಾದಿಕ್ ಇಜಿಜಿ ಏಮಂತ ಇರು ಪಾತೇರೋಡು ಪರಬುಳ್ಳಡೆ ಪಾತೇರು ಓಯ್ ಯಾಕೆ ವಿಲನ್ ಅಂತ ಹೇಳ್ತಾ ಇದ್ದಾರೆ ನೋಡಿ ನೀವು ಇದಾದ್ರ ಮುದುಕ ಆದ್ರ ಅಂತ ಕೇಳ್ತಾ ಇದ್ದಾರೆ ವಾಸ್ತವ್ರು ವಿಲಾಸಿನಿ ಸಿಸ್ ಪರಬು ನಕ್ಲೆಗೆ ಬಾಯಿ ಕೆಬಿ ಉಂಡತೆ ಏಮಂದ್ರು ಬಕ ಪರಬು ನಕ್ಲೆ ಬಾಯಿ ಕೆಬಿ ಪೂರೆಜ್ಜ ಅವು ಮಾತ ಬುರ್ಚಿಗೆ ಅರೆ ಬುರ್ಚಿಗಿತ್ತೆ ಏಮಂತ ಅಪ್ಪಂಡ ಯಾನು ಸೆಕೆಂಡ್ PUC ಪೊಣ್ಣಾದು ಬರ್ಪೆ ನಾನೈತೆ ಸೆಕೆಂಡ್ PUC ಪೊಣ್ಣಾದು ಬರ್ಪೀರ ರಾವ ಏಮಂತ ಆವೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದೀರಿ ನನ್ನವರು ನಮಸ್ಕಾರ ನನ್ನವರು
ವಾಸ್ತು ವೈಟಿಗೆ ಬಂದರೆ ಎಲ್ಲರೂ ಅಜ್ಜಿ ಅಜ್ಜ ಆಗೋದು. ಹೌದೌದು, ಅದು ಕರೆಕ್ಟಾಗಿ ಹೇಳಿದ್ರಿ ವಿಲಾಸಿನಿ ಸಿಸ್. ನಾವು ಅಜ್ಜಿ ಅಜ್ಜವೇ ಆಗೋದು. ಮತ್ತೆ ಪರಂಪುಲೆಗ್ ಮಾತ್ರ ಎಂಚಿನ ಅಂಚ ಪಂಡ್ರೆ ಬಲ್ಲಿ ಏಮಂತ ಪಾಪ ಇರೇದು ಮಲ್ಲಕ್ಕುಲಕ್ಕಲು ಮಲ್ಲಕ್ಕಲೆ ಅಂಚಪುರ ಪಂಡ್ರೆ ಅಲ್ಲಿ ಸಂಪು ಎಲ್ಲಿ ಸಂಪು ಇಲ್ಲ. ಪ್ರೀತಿ ಅಕ್ಕ ಓಲಿ ಪ್ರೀತಿ ಸಿಸ್ ಬೈದಿರಿ ಕೋಡೆ ಪ್ರೀತಿ ಸಿಸ್ ಬೈದಿರಿ ಏಮಂತ ಈರ್ ದಾದ ಬಂಡಾರ ಈರ್ ಪ್ರೀತಿ ಸಿಸ್ ಅತ್ತೆ ಬಂಡಾರ. ಅರೇ ಪಾಪ ಬೇಜಾರಾತನ ಕೋಡೆ ಯಾನ್ ಪೋಪುನು ಏಮಂತ ಇರೇಗ ಮರಳು ಮಾರ್ರೆ ಬರೋದುಳ್ಳೇರು ಅವಂದು ಆರು ಏಮಂತ ಮಂಗಲ ಕಮಲ್ಪುನು ಜ್ಯೋತಿ ಸಿಸ್ ಮಂತ್ ಹೇಳ್ತೊಂದುಳ್ಳೇರು ಸಪೋರ್ಟ್ ಮಾಡಿ ವಾಸ್ತು ಅಜ್ಜ ಅವರು ಹೋದ್ರು ಕಾಣಬೇಕು ವಾಸ್ತು ಬ್ರದರ್ ಮಂಜು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಅವರು ಸಪೋರ್ಟಲ್ಲಿದ್ದಾರೆ. ಸಂಗೀತ ಸಿಸ್ ಟಿಫಿನ್ ಆಯ್ತಾ ನಿಮ್ದು? ಟಿಫಿನ್ಗೆ ಸ್ಪೆಷಲ್ ಎಂತ ನಿಮಗೆ? ಹೆಂಗೆ ನೀರು ದೋಸೆ ಹೆಂಗೆ? ನಾನು ವಾಸ್ತು ಬ್ರದರ್ ನೋಡಿ ದುರ್ಗಾ ಸಿಸ್ಗೆ ನಗಿಸಿ ಬಿಟ್ಟೆ. ಇವತ್ತು ಟಾಪಿಕ್ ಒಳ್ಳೇದುಂಟಲ್ಲ. ಅಯ್ಯೋ ದೇವ ಬಾಯ್ ಹೇಮಂತ್ ಕೋಪಿನ ಒಂತುಲಿ ಮಲ್ಲಕ್ಕುಲು ಪನಡೆ ಬೊಕ್ಕ ಎಂಕ್ಲೇನ ಅಜ್ಜಿ ಪಂದು ಪನ್ವೇರು ನಮ್ಮ ಪೂರ ಎಲ್ಲಿ ಆತೆ ಸಂಗಿಸಿಸ್ ಅವತ್ತಿಯೇ ಪರಬೇರೆಗೆ ಪಂಡ್ರಲ್ಲಿ ಬನ್ನಿ ನಮ್ಮ ಪೂರ ಓಲ್ ಪರಬೇರೆ ನಮ್ಮ ಪೂರ ಜವಳಿರತ್ತೆ. ನಮ್ಮ ಐತೆ 2022 ತಗೊಳತ್ತ ಅವು ಹೇಮಂತ್ಗೆ ನಲ್ಲ ಅರ್ಥ ಅಪ್ಪುಜಿ ಮೀರ್ ಹೇಮಂತ್ ಒಂಜಿ ಐವ ಅಜ್ಜಿ ಪಾಂಡು ತೋಜೋಣ ಹೇಮಂತ್. ಓ ವಿಲನ್ ಅಜ್ಜಿ ನಿಮ್ಮ ಜಿಲ್ಲೆಯವರು, ನಿಮ್ಮ ಊರಿಗಿದೆ ಸ್ವಲ್ಪ ದೂರ ಅಷ್ಟೇ ಹೇಳ್ತಾ ಇದ್ದಾರೆ ಹೊಸೊಬ್ರು. ನನ್ನ ಮೆಸೇಜ್ ಪೂರ ಖಾಲಿ, ನನ್ನ ಪೂರ ಮೆಸೇಜ್ ಪಾಡೋಡು ನಿಕ್ಕಳು. ನೀರು ದೋಸೆ ಸಪೋರ್ಟಲ್ಲಿದ್ದಾರೆ ಕಿರಣ್ ಬ್ರೋ. ಥ್ಯಾಂಕ್ ಯು ಕಿರಣ್ ಬ್ರೋ ಇರಗ್ದಾದೆ ತಿಂಡಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ ಬಿಟ್ಟು ನನ್ನ ಜೀವನ ಸಾಗದು, ಜೀವನ ಸಾಗದು. ಮೆಸೇಜ್ ಪೂರ ಓಡೆ ಫೋನ್ ಮಾರ ಮೆಸೇಜ್ ಸ್ಟ್ರಕ್ ಆತನ. ಓ ದೇವರೇ ಏತು ಮೆಸೇಜ್ ಸ್ಟ್ರಕ್ ಆತನ ಮಾರ ಒಂದು ಖುಷಿ. ಪಾರಿವಾಳ ಬಂದರು ಹಾಯ್ ಅಂತ ಹೇಳಿದ್ರೆ ಹಾಯ್ ಪಾರಿವಾಳ ವೆಲ್ಕಮ್. ವಿಡಿಯೋ ಹಾಕಿ ಲೈವ್ ಮಾಡಿ ಸಾಕಾಗಬೇಕು. ಆಯ್ತು ಹೌದೌದು ವಿಲಾಸಿನಿ ಸಿಸ್ ಸಾಕಾಗ್ತದೆ. ವಿಡಿಯೋ ಹಾಕಿ ಲೈವ್ ಮಾಡಿ ಸಾಕಾಗ್ತದೆ. ಮತ್ತೆ ಮೋನ ಆದ ನಂತರ ಸ್ವಲ್ಪ ದಿನ ರೆಸ್ಟ್, ಲೈವಿಗೆ ರೆಸ್ಟ್, ವಿಡಿಯೋ ಮಾತ್ರ ಹಾಕೋದು ಹಾಗೆ. ಹೇಮಂತ್ ಬಾಯ್ ಅಂತ ಹೇಳಿ ಬಾಯ್ ಹೇಮಂತ್ ಕನ್ನಡ ವಿಲಾಸಿನಿ ಸಪೋರ್ಟ್ ಆಗಿದೆ. ನಮ್ಮ ಪೂರ ಜಸ್ಟ್ 20 ಅದೇ ಸಂಗೀತ ಬಕ್ಕ ನಮ್ಮ ಫುಲ್ 20 ನಮ್ಮ ಏರಕ್ಕೆ ಎಂಟ್ರಿ ಇದ್ದಿ 20 ನಮ್ಮ ಏಪಲ. ಕಾಫಿ ಆಯ್ತಾ? ಬೇಳೆ ಉಂಡು. ಓಕೆ ಹೇಮಂತ್ ಥ್ಯಾಂಕ್ ಯು ಸೋ ಮಚ್. ವಿಲಾಸಿನಿ ಅಕ್ಕ ಅಂತ ಹೇಳ್ತದೆ ನವೀನ್ ಬ್ರೋ. ತಿಂತೆ ಅಪ್ಪ ತಿಂತಾರಾ? ಓಕೆ ಕೊಟ್ಟಾರ ಚೌಕ್ರಿ ನೀರ ಮೇಲೆ ಬಂಡಿ ಹೋಗುತ್ತೆ ಸಿಸ್. ಹೌದೌದು ಈಗಲೂ ಕೂಡ ಹಾಗೆ ಇದೆಯಾ? ಈಗ ಸರಿಯಾಗಿರ್ಬೋದಲ್ಲ. ನವೀನ್ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಎಷ್ಟು ಐಡಿ ಇದೆ? ಓಕೆ ನಾನು ಬರುವೆ ಸಂಗೀತ ಸಿಸ್. ಪ್ರೀತಿ ಇರಲಿ. ಓಕೆ ನನ್ನವರೇ ಥ್ಯಾಂಕ್ ಯು ಸೋ ಮಚ್. ಸಂಪತ್ ಬರಲಿಲ್ಲಲ್ಲ ಇವತ್ತು ನನ್ನವರೇ? ಸಂಪತ್ ಬಂದರೆ ಸ್ವಲ್ಪ ಮಾತಾಡ್ಬೋದಿತ್ತಲ್ಲ. ನಂದು ಇದೇ ಐಡಿ ಹೆಸರು ಬರ್ತಿದೆ ಅಷ್ಟೇ. ಯಾನು 14 ಬಂದ ಈರ್ 14. ಓ ದೇವ ಈ ನವೀನ್ ಬ್ರೋ ಎಂಗ್ಲೇರ್ ಎಲ್ಲಿ ಐರಿ ನಮ್ಮೊಂಜಿ 14 ಪಂತೋಡಿಯೇ ಮಂಜು ಸಿಸ್ ನಮ್ಮೊಂಜಿ 14 ಪಂತೋರು 6 14 ಬರೋದಲ್ಲಿ ಒಂದು 22 ಬಂದು ನಾನು ಮಾರ. ಹಾಯ್ ಪಾರಿವಾಳ ನವೀನ್ ಬ್ರೋ ನಗಾಡ್ತಾ ಇದ್ದಾರೆ. ಹಾಯ್ ನನ್ನವರು ಬಾಯ್ ಬಿಸಿ ಇದ್ದೀನಿ. ಓಕೆ ವಾಸ್ತವ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ ಹೌದು ಸಂಗೀತ ಸಿ ಸಂಜೆ ಯಾಕಂದ್ರೆ ನೆನಪಾಯ್ತು 14 ಪಂಡ್ರೆ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗೆ
ಸುಡಲು ಕೂತಲ್ಲಿಯೇ ಚಳಿಗಾಲ ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆಗಾಲ ಇನ್ನೆಲ್ಲಿ ನನಗೆ ಉಳಿಗಾಲ. ಇರ ನೋಸು ಪ್ಯಾರೋಟ್ದ ಕೊಕ್ಕುಲಕ ಉಂಡಿ ಸಗಿದ ಮುಂದ ಅವು ದೀತೀನಿ ಮಾರ ಪ್ಯಾರೋಟ್ದ ಕೊಕ್ಕು ಒಂದು ದೀತೀನಿ ಎಂಕುಲು ಬಕ ನೋಸ ಅವು ಸರ್ ಚಟ್ಟೆ ಆದಿತ್ತು ನಂಚ ಪ್ಯಾರೋಟ್ದ ಕೊಕ್ಕು ದೀತೀನಿ ಎಂಚಿನ ನೋಸ ಹೆಂಗೆ ಗೊತ್ತಾಗ. ಹಾಯ್ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಹೆಲ್ಪಿಂಗ್ ಹ್ಯಾಂಡ್ ಅವರು ಸಪೋರ್ಟಲ್ಲಿದ್ದಾರೆ. ಹೆಲ್ಪಿಂಗ್ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನವರು ಸಪೋರ್ಟಲ್ಲಿದ್ದಾರೆ. ಈ ಕೂಳೂರು ಯಾವಾಗ ನೋಡಿದ್ರು ಬ್ಲಾಕ್. ಹೌದೌದು, ತುಂಬ ಹೋಗ್ಲಿಕ್ಕೆ ತುಂಬ ಯಾರಾದ್ರೂ ಅರ್ಜೆಂಟಿಗೆ ಹೋಗ್ಲಿಕ್ಕಿದ್ರೆ ಕಷ್ಟ ವಾಸ್ತವ್ರು, ಯಾವಾಗಲೂ ಬ್ಲಾಕ್ ಇದು. ಈ ಸಾಂಗ್ ಲೈವ್ ದೊಡ್ಡ ಅದೇ ಕಿರಣ್ ಎಂಚಿನ ದೊಡ್ಡ ನಮಸ್ಕಾರ. ಯಾಕೆ 20 ಕರೆಕ್ಟ್ ಉಂಡು ಅಂಚಿಲತ್ತು ಇಂಚಿಲತ್ತು 14 ಪಂಡ ವೈಟಿ ಪನ್ಪುಂಡು ಲೈವ್ಡ್ ಅಮ್ಮ ನಾಕುಲು ಬರಿಟ್ ಪನ್ಪುಂಡು ಹೊಸ ರೂಲ್ಸ್ ಅಂದ ಚೆನ್ನಾಗ ನಮಗೆ ಇರುವನೆ ಅವಿ ಅಮ್ಮ ನಂಗ್ಲೇನು ಬರಿಟ್ ಕುಲ್ಲ ರಾಪುಜಿ ಅಮ್ಮ ನೆರ್ಪಿರಿತ್ತು ಕುಲ್ಲುಂಟ ಲೈವ್ಗೆ ಹೆಚ್ಚ ಕುಲ್ಲುಂಟ ಅಮ್ಮ ಬನ್ಪೇರು ಮೊಲ ಲೈವ್ ಅದು ಅಲ್ಲ ಮುಗಿದು ಜಾಂದು ಈತ ಪಾತೆನ್ನ ಕೆಂಡ ಬನ್ಪೇರು ಅಮ್ಮ ಏಪ ಕುಲ್ದಲ್ಲ ಲೈವ್ ಕೂಡ ಅಲ್ಲ ಆತು ಜಿಂದು. ಹಾಯ್ ಗುಡ್ ಮಾರ್ನಿಂಗ್ ಮನದಲ್ಲೇರು. ಹಾಯ್ ಹೆಲ್ಪಿಂಗ್ ಆ್ಯಂಡ್ ಗುಡ್ ಮಾರ್ನಿಂಗ್ ಮನದಲ್ಲೇರು. ನಮ್ಮ ನವೀನ್ ಬ್ರೋ ವಿಲಾಸಿನಿ ಸಿಸ್ ಕನ್ನಡ ಸೂಪರ್ ಸಪೋರ್ಟರ್ ಇದ್ದಾರೆ. ಥ್ಯಾಂಕ್ ಯು. ನಾನಿನ್ನ ಕನಸಿಗೆ ಚಂದಾದಾರನು ಚಂದ ಬಾಕಿ ನೀಡಲು ಬಂದೇ ಬರುವೆನು ನಾನೇ ಹೃದಯದ ವರದಿಗಾರನು ನಿನ್ನ ಕಂಡ ಕ್ಷಣದಲ್ಲೇ ಮಾತೆ ಮರೆವೆನು. ಓಕೆ ಸಂಗಿ ಸಿಸ್ ಬಾಯ್ ಅಂತ ಹೇಳ್ತೇನೆ. ಬಾಯ್ ಮಂಜು ಸಿಸ್, ಥ್ಯಾಂಕ್ ಯು ಸೋ ಮಚ್ ಅವೇ ಬರ್ತದ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್ ಮೈ ಯೂಟ್ಯೂಬ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ ಮಂಜು ಸಿಸ್. ಹೆಲ್ಪಿಂಗ್ ಬ್ರಹ್ಮ ಭವ್ಯ ಸಿಸ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಭವ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ. ಕಿರಣ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ. ಲಾಟ್ಸ್ ಆಫ್ ಮೋಕೆ ಸಂಗಿ ಸಿಸ್, ಥ್ಯಾಂಕ್ ಯು. ಸೇಮ್ ಟು ಯು ಮಂಜು ಸಿಸ್, ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಭವ್ಯ ಸಿಸ್ ವಿಲಾಸಿನಿ ಸಿಸ್ ಕೂಡ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿಲಾಸಿನಿ ಸಿಸ್. ಪಂಡಾರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಡಾರ ಭಜನೆಯ ವ್ಯಾಪಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ವಿಲಾಸಿನಿ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ. ಹಾಯ್ ಭವ್ಯ ಸಿಸ್ ಚಾಬರಿಯರಿಗೆ ಇನ್ನೊಂದು ಲೆರ್ಮಂಜು ಸಿಸ್ ದಾದ ತಿಂಡಿಗೆ ಏನೊಂದು ವಿಲಾಸಿನಿ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ. ಬಾಯ್ ಭವ್ಯ ಸಿಸ್ ಅಂತ ಹೇಳ್ತಾರೆ. ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಭವ್ಯ ಸಿಸ್ ಟೇಕ್ ಕೇರ್ ಅಂತೇಳಿ ಮಂಜು ಸಿಸ್. ಚಾಂಡ್ ದೋಸೆ ಮಂಜು ಸಿಸ್ ಇರೇಗದಾದೇಕೇನೋದಲ್ಲೇರು ತಿಕ್ಕಂಡಿ ತಿಕ್ಕಂಡ ಎಂಕ್ ಚಪಾತಿ ನೀ ಲೈವ್ ಉಂಡೆ ಭವ್ಯ ಸಿಸ್ ಮೂಜಿ ಗಂಟೆ ಕತೆ ಭವ್ಯ ಸಿಸ್ ಲೈವ್ ಉಂಡೆ ಮಲ್ತೊಂದು ಇಜ್ಜಾರ ಮುರ ನಿಂಚ ఇని లైవ్ ఉండే భవ్య సిస్కే నొందులేరు మంజు సిస్ ವಿಲಾಸಿನಿ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್.
ಜಗತ ಜನನಿ ಜಗದಂಬಾ 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 ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ ಕರುಣಾಕರಿ ವೀಣಾಧರಿ ವಾಣಿ ಕರುಣಾಕರಿ ವೀಣಾಧರಿ ವಾಣಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಭವ್ಯ ಸಿಕ್ಸ್ ನ ನೋಟಿಫಿಕೇಶನ್ ಬರ್ಪುಜಿ ಎಂಕ್ ಅಂದ್ ಮಂಜು ಸಿಸ್ ಕೆಲವು ಜನಕ್ಲ ಬೋಪುಜ್ಗೆ ಮಂಜು ಸಿಸ್ ಭವ್ಯ ಸಿಸ್ನ ನೋಟಿಫಿಕೇಶನ್ ಬರ ಅಂದ್ ಬರ್ಪುಜಿ ಕೆಲವು ನೋಟಿಫಿಕೇಶನ್ ಬರ್ಪುಜಿ ಎಂಕ ಬರ್ಪುಜಿ ಭವ್ಯ ಸಿಸ್ನ ನೋಟಿಫಿಕೇಶನ್. ನಿನ್ನಿ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನೋ ತಂದೆ ವಿಠಲ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ನೋನಾ. ಥ್ಯಾಂಕ್ ಯು ವಿಲಾಸಿನಿ ಸಿಸ್ ವಾವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಆಕಾಶ ಭೂಮಿಗಳಾಳೆದಂತ ಶಿರದಿ ಕುಣಿದಾಡಿದ ಪಾದ ಕಾನನದಿ ಕಲ್ಲಾದ ಮುನಿಸತಿಗೆ ಜೀವವ ತಂದ ಕಾನನದಿ ಕಲ್ಲಾದ ಮುನಿಸತಿಗೆ ಜೀವವ ತಂದ ಪಾವನ ಶ್ರೀಪಾದವನಂಬಿಹೆನಯ್ಯ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲಾ. ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಪಾಪವನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ಪಾಪವನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ರಂಗನ ಶ್ರೀಪಾದವನಂಬಿಹೆನಯ್ಯ ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ. ನವೀನ್ ಬ್ರೋ ಲೈಕ್ ಡನ್ ಅಂತ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ನವೀನ್ ಬ್ರೋ. ನಿಮ್ಮ ಜೊತೆ ನಾನು ಹಾಡುತ್ತಿದ್ದೆ. ಹೌದಾ ವಿಲಾಸಿನಿ ಸಿಸ್? ಥ್ಯಾಂಕ್ ಯು ಹಾಡಿ ನೀವು ಕೂಡ ಚಂದ ಹಾಡ್ತೀರಾ. ನಾನು ನಿಮ್ಮ ವಿಡಿಯೋ ಮಂಜು ಸಿಸ್ ಕೂಡ ಆಡ್ತಾರೆ. ಲೈಕ್ ಡನ್ ಅಂತೆ ಬಾಯ್ ಬಂದ. ಓಕೆ ನವೀನ್ ಬ್ರೋ ಥ್ಯಾಂಕ್ ಯು ಸೋ ಮಚ್. ಬತ್ತದ ಸಪೋರ್ಟ್ ಕೊರ್ನೆಕ್ ಲೈಕ್ ಕೊರ್ನೆಕ್ ಥ್ಯಾಂಕ್ ಯು ಬಾಯ್ ಪನಂದೆ. ನಾನು ಕೂಡ ಸಂಗಿ ಸಿಸ್ ಜೊತೆ ಹಾಡ್ತಾ ಸೇಮ್ ವಿಲಾಸಿನಿ ಸಿಸ್ ಅಂದೆ ಮಂಜು ಸಿಸ್. ಥ್ಯಾಂಕ್ ಯು ಮಾತೆರಿಗ್ಲ ಪೋಪೆ ಪಂದು ನನಲ್ಲ ಈರಲ ಸಾಂಗ್ ಏನದು ಕುಲ್ ಅದೇ ನಾನು ಸಾಂಗ್ ಮನೋದೇ ಪೇರ್ಬೂಲೆ ಕುಲ್ವಾರ್. ನಾನು ದೇವರ ಆಡಿದ್ದ ಸೂಪರ್ ಇತ್ತ. ಚಂದ ಇತ್ತು. ನಾನು ಕೇಳಿದ್ದೇನೆ, ಅದು ಚಂದ ಆಗ್ತದೆ ನಿಮ್ದು ವಾಯ್ಸ್ ಕೂಡ ದೇವರ ಸಾಂಗ್ ಇದ್ದು. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ಮಹಾಗಣಪತಿ. ಓಕೆ ಬಾ ಮಲ್ಲೆಜ್ಜಿ ಮಂಜು ಸಿಸ್ ಬಾಜನ್ ದಿಕ್ಲಿ ಬೇಲೆ ಅನ್ಪ್ಲೇವೆ ಬಾಕಿ ಇರೆಗ್ಲ ಲೈವ್ ಬರ್ರೆ ಉಂಡತೆ ಬೇಲೆ ಪೂರ ಬೇಗ ಆವಡತೆ. ನಮ್ಮ ಮೇಯ್ನ್ ಬಂಗದ ಬೇಲೆ ಪಂಡ ಬಾಜನ ದೆಕ್ಕುನತಿ ಬಾಜನ ದೆಕ್ಕದ ಅಂಡ ಪೂರ ಬೇಲೆಲ್ಲ ರಪ ರಪ್ಪ ಆಪುಡು. ಬಾಜನ ಒಂಜಿ ದೆಕ್ಕದ ಇಜ್ಜಿರ ಬಾರಿ ಬಂಗ ಎಂಕ್ಲಂಚಿನ ಒಂಜಿ ಸಿಂಕ್ ಬಾಜನ ಫುಲ್ ಉಂಡು ದೆಕ್ಕೆರೆ. ಕೊಡ್ತಾ ಇದ್ದಾರೆ ವಿಲಾಸಿನಿ ಸಿಸ್.
ಮಂಜು ವಿಲಾಸಿನಿ ಸಿಸ್ನ ಲೈವ್ ಉಂಟವೆ. ಮಂಜು ಸಿಸ್ ವಿಲಾಸಿನಿ ಸಿಸ್ನ ಲೈವ್ ಉಂಟು ಸಂಜೆ 6:30 7:30 ತನಕ. ನೀವು ಅವರಿಗೊಂದು ಕನೆಕ್ಟ್ ಆಗಿ ಮಂಜು ಸಿಸ್. ನಡು ಓಕೆ ಓಕೆ ಮಂಜು ಸಿಸ್ ಓಕೆ. ಬಾಜನ ಮುಗಿಯರಿಗೆ ಎಂಕ್ಲು ಅಂಚಿನಿ ಬಾಜು ನೋಡದೆ ದೆಕ್ಕಿನಾತು ಬಾಜನ ನಮ್ಮದು ಒಂಜಿ ಸ್ಪೆಷಲ್ ಐಟಮ್ ಮಲ್ತನ ಬಾಜನದ ರಾಸಿ ಬಾಜನ ನೇನ್ನಲಂಚಿನಿ ಬಾಜನ ಇಡೀ ದಿನ ಬಾಜನ ಯಾನ್ ಬಕ್ಕ ಹೊರ ಅಪಗಪ್ಪ ದಿಕ್ಕದು ಪಾಡ್ವೆ ಆಂಡ ಕಾಂಡದ ಪೊಡು ತಾಪುಜಿ ಜೋಕುಲು ಶಾಲೆ ಪೋನಾಗ ಆಪಿನೇಜ್ಜಿ. ನಾನು ಕನೆಕ್ಟ್ ಆದೆ ಮಂಜು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ನ ಲೈವ್ ಉಂಟು ಮಧ್ಯಾಹ್ನ 1 ಗಂಟೆಗೆ. ಹಾಗೆ ಜ್ಯೋತಿ ಸಿಸ್ನ ಲೈವ್ ಉಂಟು ಮಧ್ಯಾಹ್ನ 12 ಗಂಟೆಗೆ. ಮತ್ತು ವಿಲಾಸಿನಿ ಸಿಸ್ನ ಲೈವು ಮಧ್ಯಾಹ್ನ ಸಾಯಂಕಾಲ 6:30 7:30. ಓಕೆ ಕನೆಕ್ಟ್ ಆಪೆ ಒಂಜಿ ಕಮೆಂಟ್ ಪಾಡ್ಯಾರ ಪಲ್ಲೆ ಪಾಡಿ ಇರ್ತೋಜು. ವಿಲಾಸಿನಿ ಸಿಸ್ ನೀವು ಕಮೆಂಟ್ ಹಾಕಿದ್ದೀರಲ್ಲ, ಕಮೆಂಟ್ ಹಾಕ್ತಾರೆ ಅವರು. ವಿಲಾಸಿನಿ ಸಿಸ್ ಅವರದ್ದು ಮೋನೋ ಚಾನಲ್ ಆರ್ನ ಮೋನೋ ಆತನಿಗೆ ಚಾನಲ್. ಮಂಜು ಸಿಸ್ ವಿಲಾಸಿನಿ ಸಿಸ್ನ ಮೋನೋ ಚಾನಲ್ ಅವೇ ಆರ ಮೋನೋ ಆತನ ಚಾನಲ್. ಆರ್ ಬಕ್ಕಲ ನಮಕಿತ್ತೆ ಸಪೋರ್ಟ್ ಮಲ್ಪೇರು ಬತ್ತದು ಮೋನೋ ಆಯ್ ಬಕ್ಕಲ ಮಸ್ತ್ ಜನ ಸಪೋರ್ಟ್ ಮಲ್ಪೇರು ಮೋನೋ ಆಯ್ ಬಕ್ಕಲ. ಜಸ್ಮಿತಾ ಕವಿತಾ ಅವರು ಬಂದರು. ಹಾಯ್ ಜಸ್ಮಿತಾ ಅವರೇ ವೆಲ್ಕಮ್. ಜಸ್ಮಿತಾ ಅವರೇ ನೀವು ಫಸ್ಟ್ ಬರುದಾ ನನ್ನ ಲೈವಿಗೆ? ಚಾನಲ್ ಇದೆಯಾ? ಮೆಸೇಜ್ ಹಾಕಿದ್ದೆ. ಓಕೆ ಓಕೆ. ನಾ ಫಸ್ಟ್ ಬರೋದಾದ್ರೆ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಒಂದು ಕಮೆಂಟ್ ಹಾಕಿ ವಿಡಿಯೋಗೆ. ಜಸ್ಮಿತಾ ಅವರೇ ಸೂಪರ್ ಹೌದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ಚಾನಲ್ ನೇಮ್ ಅಂತ ಹೇಳಿ ಜಸ್ಮಿತಾ ಕವಿತಾ ಅವರೇ. ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ, ಮತ್ತೆ ನಾನು ನಿಮ್ಮ ಚಾನಲ್ ನೋಡ್ತೇನೆ. ಚಾನಲ್ ಇದೆಯಲ್ಲ. ಹಾಯ್ ವಿಲಾಸಿನಿ ಸಿಸ್ಟರ್, ಹೌ ಆರ್ ಯು? ಬಹಳ ದಿನ ಆಯಿತು ತಮ್ಮನ್ನು ನೋಡಿ ಅಂತ ಹೇಳ್ತಾ ಇದ್ದಾರೆ ಜಸ್ಮಿತಾ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಸ್ಮಿತಾ ಅವರೇ, ಥ್ಯಾಂಕ್ ಯು. ವಿಲಾಸಿನಿ ಸಿಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಜಸ್ಮಿತಾ ಅವರು. ಇದ್ದೀರಾ ಅವರು? ಸಿಸ್ ಒಂಜಿ ಕಾಲ್ ಬತ್ರ. ಓಕೆ ಓಕೆ ಜ್ಯೋತಿ ಸಿಸ್ ಮಲ್ಲಿಚ್ಚಿ ಕೋಣೆ ಸುದೀಪ್ ರೋನ ಮದುವೆ ಗೌಜ್ಯ ಜ್ಯೋತಿ ಸಿಸ್ ತೆಲ್ತು ಸಾಕಾತ್ಲತೆ. ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಜನರಿಗೆ ತಿಳಿಯದು ಇದರ ಮಹಿಮಾ ಘನ ಮಹಿಮಾ ವಿಷ್ಣು ಸಹಸ್ರನಾಮ. ಏನ್ ಸವಿ ಹರಿನಾಮ. ಓಕೆ ಆನ್ ದಿಪ್ಪೆ ಕನೆಕ್ಟ್ ಆಪೆ. ಥ್ಯಾಂಕ್ ಯು ವಿಲಾಸಿನ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಪೋಯರ್ ಸ್ನೇಹಜೀವಿ ಕನ್ನಡ ಲಾಗ್. ಹೌದಾ ಜಸ್ಮಿತಾ ಅವರೇ? ಓಕೆ ಓಕೆ. ಜಸ್ಮಿತಾ ಸಿಸ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಜಸ್ಮಿತಾ ಅವರು. ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಪಾತ್ರಧಾರಿಗಳು. ಅದು ಒಂದು ಸಾಂಗ್ ಇದು ಲೈನ್. ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ, ಉಯ್ಯಾಲೆ ಓಹೋ ಚಪ್ಪಾಲೆ. ಅದೇನು ಗೊತ್ತಾ ಮನಶ್ರೀ ಅವರೇ, ನಾವು ಸ್ಕೂಲಲ್ಲಿರುವಾಗ ಅದು ಪದ್ಯಕ್ಕೆ ಉಂಟಲ್ಲ ಕೋಲಾಟ ಡ್ಯಾನ್ಸ್ ಇತ್ತು. ಹಾಗೆ ನನಗೆ ಇವತ್ತು ಅದು ಪದ್ಯ ನೆನಪಾಯಿತು, ಅದಕ್ಕೆ ಅದರದ್ದು ಲೈನ್ಸ್ ಹಾಕಿದ್ದೇನೆ. ಆಂಡ್ ಸಿಸ್ ಗಮ್ಮತ್ ಪಾಡ್ತೇನೆ ಅಂತ ಟೈಮ್ ಪಾಸ್ ಆಪಣ ಅಂದಿಯೇ ಗಮ್ಮತ್ ಏರನ ಒಂಜಿ ಟಾಪಿಕ್ ಬಗ್ಗೆ ಪಾತೇರಿ ಎಡ್ಡ ನಮಕ್ಲ ಖುಷಿ ಆಪಣತೆ ಟೈಮ್ ಬೋಪಿನ ಗೊತ್ತಾಪಜಿ ಜಿನ ಉರುವಾಪುಂಡಿಯೇ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಜಸ್ಮಿತಾ ಅವರು. ಆಯ್ ಜ್ಯೋತಿ ಮೇಡಮ್ ಟಿಫಿನ್ ಆಯ್ತಾ, ಚೆನ್ನಾಗಿದ್ದೀರಾ? ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಸ್ಮಿತಾ ಕವಿತಾ ಅವರು. ವಿಲಾಸಿನಿ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಜ್ಯೋತಿ ಸಿಸ್, ಥ್ಯಾಂಕ್ ಯು. ನನ್ನೀ ಮನ ಬೃಂದಾವನ ಅಲ್ಲಿ ನಿನ್ನ ಶ್ರೀರೂಪ, ನಿನ್ನ ನಾಲಿಗೆಲಿ ನಿನ್ನ ನಾಮವೇ ಪುಣ್ಯ ನೈವೇದ್ಯ. ನನ್ನೀ ಮನ ಬೃಂದಾವನ ಅಲ್ಲಿ ನಿನ್ನ ಶ್ರೀರೂಪ, ನನ್ನ ನಾಲಿಗೆಲಿ ನಿನ್ನ ನಾಮವೇ ಪುಣ್ಯ ನೈವೇದ್ಯ. ಹೀಗೆ ಸಾಂಗ್ ಹೇಳುತ್ತಾ ಇರಬೇಕು, ನಮ್ಮ ಮನಸ್ಸು ಸೂಪರ್ ಇರುತ್ತೆ. ಹೌದೌದು, ನನಗೆ ಒಂದು ಅಭ್ಯಾಸ ವಿಲಾಸಿನಿ ಸಿಸ್, ಅದು ಅಭ್ಯಾಸ ಆಗಿ ಹೋಗಿದೆ. ಮನೆಯಲ್ಲಿ ಕೆಲಸ ಮಾಡುವಾಗೆಲ್ಲ ಸಾಂಗ್ ಹೇಳುದು ಒಂದು ಅಭ್ಯಾಸ ಆಗಿ ಹೋಗಿದೆ.
ನಂದು ಅದು ನನ್ನ ಫ್ರೆಂಡ್ ಆಗಿ ಬಿಟ್ಟಿದೆ ಈಗ ಸಾಂಗ್ಗಳೆಲ್ಲ. ಜ್ಯೋತಿಷಿ ಸಪೋರ್ಟಲ್ಲಿದೆ. ನನಗೆ ಏನಾದರೂ ಟೆನ್ಷನ್ ಆದರೆ ನಾನೇನು ಮಾಡೋದು ಗೊತ್ತಾ, ಅದು ಬದಿಗಿಡೋದು ಟೆನ್ಷನ್. ಹೀಗೆ ಪದ್ಯ ಹಾಡ್ತಾ ಇದ್ರೆ, ದೇವರನ್ನ ಮಾಡ್ತಾ ಇದ್ರೆ ಹೋಗ್ತದೆ ಟೆನ್ಷನ್, ಯಾವುದು ಹತ್ತಿರ ಬರುದಿಲ್ಲ. ಹಾಗೆ ಎಡ್ಡೆ ಸಾಂಗ್ ಅಲ್ಲ ಪದ್ಯಗ್ ಡ್ಯಾನ್ಸ್ ಮಂದೆ ಸ್ಕೂಲು ಉಯ್ಯಾಲೆ ಚಪ್ಪಾಳೆ ಅತೆ ಅಂದಂದು ದುಮ್ಮುಪುರ ಅವೇ ಸಾಂಗ್ ಅತ್ತೆ. ಇತ್ತೆ ಪುರ ಅಂಚಿನ ಸಾಂಗ್ ಇಜ್ಜಿ ದುಮ್ಮುಪುರ ಅವೇ ಸಾಂಗ್. ಯಾವ ರೀತಿಯ ನಾಟಕ ಕಲಿಸುತ್ತಾರೆ ಶಾಲೆಯಲ್ಲಿ? ನಾಟಕ ಅಲ್ಲವಾ, ಅದು ಡ್ಯಾನ್ಸ್ ಇತ್ತು. ನಮ್ಮ ಸ್ಕೂಲ್ ಡೇಸ್ ಆನ್ಯುವಲ್ ಡೇ ಎಲ್ಲ ಇರ್ತದಲ್ಲ, ಆಗ ಡ್ಯಾನ್ಸ್ ಇತ್ತು ಆ ಪದ್ಯಕ್ಕೆ. ಅದು ಜಾನಪದ ಪದ್ಯ, ಜಾನಪದದ್ದು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಾನು ಅಷ್ಟೇ ಸಾಂಗ್ ಹೇಳ್ತೇನೆ. ಹೌದೌದು, ಸಾಂಗ್ ಹೇಳಿಕೊಂಡೆ. ನಮಗೆ ಒಬ್ಬೊಬ್ಬರು ಇರ್ತೇವರ ಮನೆಯಲ್ಲಿ, ಮಕ್ಕಳು ಶಾಲೆಗೆ ಹೋಗ್ತಾರೆ, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ಏನು ಮಾಡೋದು, ನಾವು ಸಾಂಗ್ ಆಡ್ತಾ ಕೆಲಸ ಕೂಡ ಆಗ್ತದೆ ನಮ್ಮದು. ನಾನು ಎಲ್ಲಿಗೆ ಹೋದ್ರು ಸಾಂಗ್ ಆಡ್ತಾ ಇರೋದು. ಯಾವ ಸಾಂಗ್ ತುಂಬ ತುಂಬ ಇಷ್ಟ ಆ ಸಾಂಗ್ ಹೇಳಿ ನನಗೆಯಾ? ನನಗೆ ಯಾವ ಸಾಂಗ್ ಇಷ್ಟ? ನನಗೆ ಸಾಧಾರಣ ಎಲ್ಲ ಸಾಂಗ್ ಇಷ್ಟ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು, ಮಾಯದ ಲೋಕದಿಂದ ನನಗಾಗಿ ಬಂದ ಬಳಿಂದು. ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಸುರಿಯುವ ಸೋನೆಯು ಸೋಸಿದೆ ನಿನ್ನದೇ ಪರಿಮಳ, ಇನ್ಯಾರ ಕನಸಲು ನೀನು ಹೋದರೆ ತಳಮಳ. ಪೂರ್ಣ ಚಂದಿರ ರಜ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ, ತಾಕಳಿಸಿ ನೀನೆ ಸೆರೆಮನೆ, ತಬ್ಬಿ ನನ್ನ ಅಪ್ಪಿಕೊಮ್ಮೆ ಹಾಗೆ ಸುಮ್ಮನೆ. ಅನಿಸುತ್ತಿದೆ ಯಾಕೋ ಇಂದು ತುಟಿಗಳ ಊವಲಿ ಹಾಡದ ಮಾತಿನ ಸಿಹಿದೆ, ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸಹಿದೆ. ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ, ನಿನಗುಂಟೆ ಇದರ ಕಲ್ಪನೆ. ನನ್ನ ಹೆಸರ ಕೂಗೆ ಒಮ್ಮೆ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು. ವಿಲಾಸಿನಿ ಸಿಸ್ಟರ್ ಪುಟಲ್ಲಿದೆ. ನನಗೆ ಯಾವ ತುಂಬ ಇಷ್ಟ ಅವು ಹೆಂಗ್ ಬರ್ಪುಜಿಯೇ ಒಂಜೇ ಲೈನ್ ಬರ್ಪಿನ ಅಂದೆ ಇಂಕ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಅವಾತೆ ಬರ್ಪಿನಿ ಇಂಕ್. ಇದು ನನ್ನ ಫೇವ್ರೇಟ್. ಯಾವುದು? ಯಾವ ಮೋಹನವ ಅಲ್ಲ, ಅನಿಸುತ್ತಿದೆಯಾ ವಿಲಾಸಿನಿ ಸಿಸ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಅನೀಶ್ ಅವರು. ಓಲರ್ ಯಾನ್ ಮೂಲೆ ಉಲ್ಲೆ ಅನೀಶ್, ಇಲ್ಲಿ ಇದ್ದೇನೆ, ವಾವ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಎಡ್ಡೆ ಬಂಡರ ವಾತಿ ಬರ್ಪಿನಿ ಅವು ಪೂರದ ನಾವು ಕಲ್ಪೋಡು ಸರಿ, ಕಲ್ಪೋಡು ಕೆಬಿ ಕೊಡ್ದು ಕೇಳೋಡು ಆಪೋಡು ಅದೇ ಐಕೊಂತ ಪಣ ಸ್ಲೋ ಅತೆ, ಒಂತ ಸ್ಯಾಡ್ ಇಲ್ಲ ಅವು ಪದ್ಯ, ಸ್ಲೋ ಪದ್ಯ, ಆರ್ಟ್ ಟಚಿಂಗ್ ಪದ್ಯ ಅವು ಅತೆ. ದಾದ ತಿಂಡಿ ನೀರು ದೋಸೆ, ನೀರು ದೋಸೆ. ಟಿಫಿನ್ ಆಯ್ತಾ ಮೇಡಮ್? ಏನು ಟಿಫಿನ್? ಮಳೆ ಇದೆ? ಮಳೆ ಇಲ್ಲವಾ? ಇದು ರೋಡಲ್ಲಿ ಗಾಡಿ ಎಲ್ಲ ಮಳೆ ಇವತ್ತು ಹೋಗಿದೆ. ಕಲ್ಪುಲೆ ಕೆಬಿ ಕೊಡ್ದು ಕೇಳಿ ಪದ್ಯ ಅಂದಿ ದಾದ ಅನೀಶ್ ಏನು ಗೊತ್ತಾ ಅನೀಶ್, ನಮಗೆ ಕಲಿಬೋದು, ಕಲೀಲಿಕ್ಕೆ ಟೈಮ್ ಸಿಗೋದಿಲ್ಲ ಅಷ್ಟೇ. ನನಗೆ ಪದ್ಯ ಕಲಿಯೋದಂದರೆ ತುಂಬ ಇಷ್ಟ.
ಆದ್ರೆ ಬರೆದು ಕಲಿಬೇಕು, ಮತ್ತೆ ಟೈಮ್ ಬೇಕು, ಟೈಮ್ ಸಿಗುದಿಲ್ಲ. ಅಂಡಿ ಎತ್ತು ಸಲ ಕೇಂಡಲ ಬೋರ್ ಆಪುಜಿ ಅನ್ನಂದು ಪದ್ಯ ಉಂಡತೆ ಎತ್ತು ಸಲ ಕೇಂಡಲ ಬೋರ್ ಆಪುಜಿ ಬಕ್ಕ ಕುಳಂಜಿ ಉಂಡತೆ ಅವು ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಅವಳ ಎಡ್ಡೆ ಆಪುಣಿಗೆ ಅಶ್ವತ್ಥ ಅರ್ಣತೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಅವು ಎಡ್ಡೆ ಆಪುಣ್ ಬಕ್ಕ ನಮ್ಮ ತುಳುಟು ಉಂದತೆ ಪಟ್ಟದಾಯ ಗುಲ ನಟ್ಟುನ ಸ್ಥಿತಿ ಬರುಯಾ ಓ ಓ ನರಮಾನಿ ಯಾವ ಮೋಹನ ಸಾಂಗ್. ಹೌದೌದು, ಅದು ಎಲ್ಲರಿಗೂ ಕೂಡ ಇಷ್ಟ, ತುಂಬಾ ಜನಕ್ಕೆ ಆ ಸಾಂಗ್ ಇಷ್ಟ. ಬಾಯ್ ದುರ್ಗಾ ಸಿಸ್ 30 ಮಿನಿಟ್. ಓಕೆ ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ದಾನೆ ಕನ್ನಡ ಇತ್ತೆ ಈರ ಹಾ ಪಲ್ಲೆ ಅವು ಕನ್ನಡದ ಕುಳಲ್ಲಿರತ್ತೆ ಅಂಚಂತೆ ಕನ್ನಡ ಈರ್ ಬನ್ನಗೊಂತೆ ತುಳು ಅಂಚ ರಡ್ಡಿನ ಪಾತೇರು ವ್ಯಾನ್. ಬಾಯ್ ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ನನ್ನ ನಿನ್ನ ಮನವು ಸೇರಿತು, ನಿನ್ನ ನನ್ನ ಹೃದಯ ಹಾಡಿತು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮೋಡದಂತೆಯ ದಾದೆ ಅವು ಬರ್ಪುಜಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ. ಬೊಕ್ಕ ಎಂಚ ಉಳ್ಳರ ಅವಳ ಪದ್ಯ ಶೋಕು ನಾನು ನಮಕ್ ಬರ್ಪುಜತ ಅವೇ ಮಲ್ಲ ಭಾವಗೀತೆ ಅವು ಪುರ ಶೋಕ ಆಪುಣಿ. ಪರಿಸರ ಗೀತೆ, ಭಾವಗೀತೆ ದುಮ್ಮೊಂಜಿ ಪರಿಸರ ಗೀತೆ ಇತ್ತಂಡು ಅವೊಂಜಿತ್ತನತೆ ಒಂಜಿ ಅವು ಬರ್ತೀನಿ ಜಿತ್ತೆಂಗೆ ಎಡ್ಡೆ ಪದ ಅಂದಿ ಎಡ್ಡೆ ಪದ ನಿಶ್ ಅಣ್ಣ ನಮಗ್ ಭಯಪಡ ಬರ್ಪುಜತೆ ಅವು ಎಡ್ಡೆ ಪದ ಬರ ಬರ್ಪುಜಿ ಅಂದು ಪನದುಲೆ ಅಂದು ಈರ್ ಪನ್ಪೆ ಬಂದು ಓಲು ಈರ ಪದ್ಯ ಬರ ಬೈಜಿನಲ್ಲ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ. ಬಪ್ಪಂಜಿ ಕುಳಂಜಿನ ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದ ಅವೊಂಜಿ ಪದ್ಯ ಇಡ್ಡಣ್ಣು ಅವು ಹೆಂಗ್ ಬರ್ಪುಜಿ ಮಾರ್ರೆ. ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರೊಂದು ಮಯನ ಸಂಕದ ನೋಡುತ್ತಿದೆ ವಿಶ್ವವೆಲ್ಲ. ಅಂದು ಪೋಸ್ಟ್ ಮಲ್ದಿಜಿ ಮಲ್ಪೊಡು ಯಾಪ ಮಲ್ಪುವ ತೂಪೆನ್ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಭೂಮಿ